परं ज्योतिः दीपज्योतिजनार्दनः दीपो हरतु मे पापं दीपज्योतिर्नमोऽस्तु ते शुभं करोतु कल्याणम् आरोग्यं सुखसम्पदः द्वेषबुद्धिविनाशाय आत्मा ज्योतिर्नमोऽस्तु ते आत्मा ज्योतिप्रदीप्ताय ब्रह्मा ज्योतिर्नमोऽस्तु ते ब्रह्मा ज्योतिप्रदीप्ताय गुरु ज्योतिर्नमोऽस्तु ते। ಎಲ್ಲರೂ ಕೂಡ ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನು ಮಾಡಬೇಕಾಗಿ ಅತಿಥಿ ಗಣ್ಯರಲ್ಲಿ ವಿನಂತಿಯನ್ನು ಮಾಡ್ತಿದ್ದೀನಿ. ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ, ಶಿಶು ಮಂದಿರದ ಪುಟ್ಟ ಪುಟಾಣಿಗಳಿಂದ ಪ್ರಾರ್ಥನೆ. ಅತಿಥಿಗಳಿಗೂ ಹಾಗೂ ಬಂದಿರುವ ತಮಗೆಲ್ಲರಿಗೂ ಕೇಶವ ಮಂದಿರದ ವಾಸನ ಪರವಾಗಿ ಸ್ವಾಗತ ಸುಸ್ವಾಗತ. ಜೈ ಶ್ರೀರಾಮ್. ಶುಭಾಷಿತ ಪರೋಪಕಾರಾಯ ಪರಂತಿ ಲೋಕ್ಷಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ದುವಂತಿ ಗಾವಃ ಪರೋಪಕಾರಾರ್ಥ ಮಿದಂ ಶರೀರಂ. ಅರ್ಥ ಪರೋಪಕಾರಕ್ಕಾಗಿ ಮರಗಳು ಹಣ್ಣನ್ನು ಕೊಡುತ್ತವೆ, ಪರೋಪಕಾರಕ್ಕಾಗಿ ನದಿಗಳು ಹರಿತವೆ, ಪರೋಪಕಾರಕ್ಕಾಗಿ ಹಸುಗಳು ಹಾಲನ್ನು ಕೊಡುತ್ತವೆ. ಹಾಗೆಯೇ ಈ ಶರೀರ ಕೂಡ ಇರೋದು ಪರೋಪಕಾರಕ್ಕಾಗಿಯೇ. ಸರ್ವಜ್ಞನ ವಚನ ದಕ್ಷಿತ್ ಲಿಖಿತ್. ಜೈ ಶ್ರೀ
ಸರ್ವದ ವಚನ ಜಾತಿ ದರ ಬರೆಯ ಜ್ಯೋತಿ ತಾಯಿದಾವೆ ಜಾತಿ ಜಾತೆ ಇರಬೇಡ ಜಾತಿ ಜಾತೆ ಇರಬೇಡ ದೇವರುಳಿ ದಾತಾರೆ ಜಾತ ಸರ್ವಜ್ಞ ದಾತಾರೆ ಜಾತ ಸರ್ವಜ್ಞ ಅತ್ತ ಕೀಳು ಜಾತಿಯವನ ಮಯಾದೋತಿ ತೀರಲ್ಲ ಆ ಜಾತಿ ಈ ಜಾತಿ ಎಂದು ಎನ್ನವೆನಿಸಬೇಡ ದೇವರಿಗೆ ಪ್ರಿಯನಾದವನೇ ಉತ್ತಮ ಜಾತಿಯವನು. ಜೈ ಶ್ರೀರಾಮ್. ಮಂಕುತಿಮ್ಮನ ಕಗ್ಗ ರಾಮಚಂದ್ರನು ಜನಿಸಿ ರವಿ ಕುಲವ ಬೆಳಗಿದನು ಗುರುಕುಲವ ಕೆಡಿಸಿದನು ಕುಡುಪ ಜನಿಸಿ ದಮ್ಮಿಗೋ ಅದಮ್ಮಿಗೋ ಗತಿಯ ತಾಳಿ ವಿಶ್ವದ ಅಭಿರಾಮ ವೇಮ ಕೇಳೋ ಶ್ರೀರಾಮ್. ಗಾದೆ ಮಾತುಗಳು ಕೈ ಕೆಸರಾದ ಬಾಯಿಗೆ ಮೊಸರು ಉಪ್ಪಿಗಿಂತ ರುಚಿಲ್ಲ ತಾಯಿಗಿಂತ ಬಂದುಲ್ಲ ಅರದ್ದು ದುಡ್ಡು ಎಲ್ಲ ಮನ ಜಾತೆ ಲಾಲಿಸಿದಳೆ ಮಗು ಪೂಜಿಸಿದಳೆ ದೇವಳು ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ರೆ ಶ್ರೀಮಂತ ಮನೆಯ ನೋಟ ಚಂದ ಬಡ ಮನೆಯ ಊಟ ಚಂದ. ಇಂದಿನ ಜೈ ಶ್ರೀರಾಮ್. ಇಂದಿನ ಪಂಚಾಂಗ ಕಲಿಗಾಬ್ದ 5124 ಶ್ರೀ ಶಾನಿಮಾನಶಕ್ಕೆ 1945 ಶ್ರೀ ಶಿವಕೃತ ನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪೌಷ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ತಿಥಿ ಪೂರ್ವಾಷಾಢ ನಕ್ಷತ್ರ ಶನಿವಾರ 2023ನೇ ಸವಿಯ ಜನವರಿ ತಿಂಗಳ 21ನೇ ದಿನ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್. ಕವಿವನ ದೋಹೆ ರಾಮನಾಮದ ನೌಕೆರಿ ಕುರಿತೆ ನೀವೇ ತಾಗಲಿಲ್ಲ ಸುಗಮವಾಗಿವೆ ಸಾಗಿತು ಪಯಣ ಅದು ನಿನ್ನಯ ಭಾಗ್ಯ ಕಬೀರ ಅದು ನಿನ್ನಯ ಭಾಗ್ಯ. ಅಮೃತ ವಚನ ಕೇಳಿಲ್ಲಿ ಇನ್ನೂ ಎನ್ನುವ ಉಚ್ಚಾರ ಮಾತ್ರದಿಂದಲೇ ಇನ್ನಮಯಲ್ಲಿ ಸತ್ಯ ವಿದ್ಯುತ್ತು ಸಂಚಾರ ಆಗಬೇಕು. ಆಗ ಮಾತ್ರ ಆಡಾಡ ಮಾತ್ರ ನೀನೊಬ್ಬ ನಿಜವಾದ ಹಿಂದೂ ಸ್ವಾಮಿಯತಾದಂಡರು. ಅಮೃತದಿಂದ ಕೆಲಸ ಮಾಡೋದು ಸುಲಭ, ಅದನ್ನು ಉಳಿಸಿ ಬೆಳೆಸೋದು ಕಷ್ಟ. ಶ್ರೀರಾಮ್. ನಾನು ಗೊತ್ತು ಕೇಳೋನು ಉತ್ತರ ಹೇಳ್ತೀರಾ? ಹೇಳುತ್ತೇವೆ. ಹುಟ್ಟುತ್ತೆ ಸಾಯ್ತೆ ಏನು ಇರಲಿ ತುಂಬ ಬಿಟ್ಟರೆ ಬಿಡಿ ತುಂಬ ಏನು ದೀಪ ಅಜ್ಜನ ಮೈ ತುಂಬ ಕಜ್ಜಿ ಏನು ತಲ ನಾಟದವ ನೀವ ಎಲ್ಲ ಕಣ್ಣು ಏನು ಅಕ್ಕ ಹತ್ತಾರೆ ತಂಗಿ ಹೇಳ್ತಾಳೆ ಏನು ತಲ ಕಣ್ಣು ಬೆರಳು ಕೊಟ್ಟರೆ ಕೈಯನ್ನೇ ನುಂಗುತ್ತೆ ಏನು ತಲ ಮನೆ. ಹರಿ ಓಂ. ಜೈ ಶ್ರೀರಾಮ್. ಗ್ರಾಮ ದೇವತೆ ತಲಪಾಡಿಯ ಶ್ರೀ ದುರ್ಗಾಪರಮೇಶ್ವರಿ ದೇವರನ್ನು ಮನಸಾರೆ ಸ್ಮರಿಸುತ್ತಾ ಹಿಂದೂ ಸೇವಾ ಪ್ರತಿಷ್ಠಾನ ಬೆಂಗಳೂರು ಇದರ ಶಿಶು ಶಿಕ್ಷಣ ಸಹಯೋಗದ ಸಂಸ್ಥೆ ಕೇಶವ ಶಿಶು ಮಂದಿರ ಕಿನ್ಯ ಕಳೆದ 34 ವರ್ಷಗಳಿಂದ ಈ ಶಿಶು ಮಂದಿರವು ಈ ಪರಿಸರದಲ್ಲಿ ಮೌನವಾಗಿ ಸಂಸ್ಕಾರಯುತ ಶಿಕ್ಷಣವನ್ನು ಕೊಡುವಂಥ ಕಾರ್ಯ
ದಿನಪೂರ್ತಿ ನಡೆಯುತ್ತಿದೆ. ಇಂತಹ ಈ ಕಾರ್ಯಕ್ರಮದ ಒಟ್ಟು ಪ್ರತಿಭಾ ಪ್ರದರ್ಶನ ಮತ್ತು ಈ ಕಾರ್ಯಕ್ರಮದ ಒಟ್ಟು ಉದ್ದೇಶ ಒಂದು ವರ್ಷದಲ್ಲಿ ಒಮ್ಮೆ ವಾರ್ಷಿಕೋತ್ಸವದ ಮೂಲಕ ನಮ್ಮ ಬಂಧುಗಳಿಗೆ, ನಮ್ಮ ಹಿತೈಷಿಗಳಿಗೆ, ಪಾಲಕರಿಗೆ ನಾವು ತಿಳಿಸುವಂಥದ್ದು ನಮ್ಮ ಕರ್ತವ್ಯವಾಗಿರುತ್ತದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ನಮಗೆ ಅತಿಥಿ ಅಭ್ಯಾಗತರಾಗಿ ಬಂದಂಥ ಅವರನ್ನು ಸ್ವಾಗತಿಸುವುದು ನಮ್ಮೆಲ್ಲರ ಕರ್ತವ್ಯ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಲಿಕ್ಕೆ ಬಂದವರು ನಮ್ಮವರೇ ಆದಂಥ ಶ್ರೀ ರವಿಶಂಕರ್ ಮಿಜಾರ್, ಅಧ್ಯಕ್ಷರು, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಗೋಕರ್ಣನಾಥ ದೇವಸ್ಥಾನದ ಟ್ರಸ್ಟಿಗಳು ಹೌದು, ಸಮಾಜ ಸೇವಕರಾದಂಥ ಹಿರಿಯರನ್ನು ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಿದ್ದೇನೆ. ಶ್ರೀಯುತರಿಗೆ ನಮ್ಮ ಶಿಶು ಮಂದಿರದ ಉಪಾಧ್ಯಕ್ಷರಾದ ಶ್ರೀಯುತ ಸುಧಾಕರ್ ಆಳ್ವಾಸ ಅಂತ ಗೊತ್ತಿವಟ್ಟು ಇವರು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತೀವಿ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಉದ್ಘಾಟನೆಯನ್ನು ನೆರವೇರಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನಮ್ಮ ಆತ್ಮೀಯರಾದಂಥ ಡಾಕ್ಟರ್ PL ಧರ್ಮ, ಪ್ರೊಫೆಸರ್, ಮಂಗಳೂರು ಯೂನಿವರ್ಸಿಟಿ ರಾಜಕೀಯ ವಿಜ್ಞಾನ ವಿಭಾಗದ ಪ್ರಮುಖರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮೆಲ್ಲರ ಆತ್ಮೀಯರು, ನಮ್ಮ ಎಲ್ಲ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ನಮಗೆಲ್ಲ ಕೊನಾಜೆಯ ಯೂನಿವರ್ಸಿಟಿಯಲ್ಲಿ ಏನು ಸಹಕಾರ ಬೇಕೋ ಅದನ್ನು ಸದಾಕಾಲ ನಮಗೆ ನೀಡುತ್ತಿರುವಂಥ ಒಬ್ಬ ನಮ್ಮ ಮಿತ್ರರು, ಅವರಿಗೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಯುತರಿಗೆ ನಮ್ಮ ಶಿಶು ಮಂದಿರದ ಕಾರ್ಯಕರ್ತರಾದಂಥ ಶ್ರೀಯುತ ರವಿ ಕನಕಮುಗಿಯವರು ಶಾಲುವಿನ ಮೂಲಕ ಗೌರವಿಸಬೇಕಾಗಿ ವಿನಂತಿ. ಹಾಗೆ ಇನ್ನೋರ್ವ ಹಿರಿಯರು ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಬೌದ್ಧಿಕನ್ನು ನೆರವೇರಿಸಲಿರುವವರು 1989ನೇ ಇಸವಿ ಜೂನ್ ತಿಂಗಳ 4ನೇ ತಾರೀಕು ಪ್ರಾರಂಭಗೊಂಡಂಥ ಶಿಶು ಮಂದಿರದ ಪ್ರಥಮ ಸಭೆಯಲ್ಲೇ ದೀಪ ಬೆಳಗಿಸಿ ಉದ್ಘಾಟಿಸಿ ಈ ಶಿಶು ಮಂದಿರವನ್ನು ಉದ್ಘಾಟಿಸುವುದಕ್ಕೆ, ಈ ಶಿಶು ಮಂದಿರ ಕಿನ್ಯದಲ್ಲಿ ಪ್ರಾರಂಭ ಮಾಡುವುದಕ್ಕೆ ಕಾರಣೀಕರ್ತರಾದಂಥ ಹಿರಿಯರಾದಂಥ ಗೋಪಾಲ್ ಚೆಟ್ಯಾರ್ ಇವರು ಸಂಘದ ವಿಭಾಗದ ಸಂಘ ಚಾಲಕರಾಗಿ ಈಗ ಸೇವೆಯನ್ನು ನಿರ್ವಹಿಸುತ್ತಿದ್ದಾರೆ. ಬಾಲ್ಯದಿಂದಲೇ ಸ್ವಯಂ ಸೇವಕರಾಗಿದ್ದುಕೊಂಡು ಕಂದಾಯ ಇಲಾಖೆಯಲ್ಲಿ ಬೇರೆ ಬೇರೆ ಕರ್ತವ್ಯವನ್ನು ನಿಭಾಯಿಸಿ ಈಗ ಪೂರ್ತಿ ನಿವೃತ್ತರಾದ ನಂತರ ಪೂರ್ತಿ ಸಂಘದ ಕೆಲಸದಲ್ಲಿ ತೊಡಗಿಕೊಂಡು ಇಡೀ ಪ್ರಾಂತದ ಸೇವಾ ಪ್ರಮುಖರಾಗಿ ಇಡೀ ಪ್ರಾಂತವನ್ನು ಓಡಾಟ ಮಾಡಿದಂಥ ಹಿರಿಯರು. ಮಾತ್ರವಲ್ಲ, ಇಂತಹ ಸೇವಾ ಚಟುವಟಿಕೆಗೆ ನಮಗೆಲ್ಲ ಸ್ಫೂರ್ತಿದಾಯಕರು. ನಮ್ಮ ಬಾಲ್ಯದ ಹೊತ್ತಿನಲ್ಲೇ 34 ವರ್ಷಕ್ಕೆ ಮೊದಲು ಕೂಡ ಈ ಶಿಶು ಮಂದಿರದ ಬೆಳವಣಿಗೆಗೆ ಕಾರಣಕರ್ತರಾದಂಥ ಹಿರಿಯರು, ನಮ್ಮೆಲ್ಲ ಆತ್ಮೀಯರಾದಂಥ ಇವರಿಗೆ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಗೌರವದಿಂದ ಸ್ವಾಗತ ಮಾಡುತ್ತಿದ್ದೇನೆ. ಶಿಶು ಮಂದಿರದ ಪ್ರಮುಖರಾದಂಥ ಶ್ರೀಯುತ ಸುಂದರ್ ಅಂಚನ್ ಇವರು ಶಾಲಿನ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಮತ್ತೊಬ್ಬರು ನಮ್ಮ ಹಿತೈಷಿಗಳಾದಂಥ CA ಶಾಂತಾರಾಮ್ ಶೆಟ್ಟರು, ಚೇರ್ಮನ್ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಜಿಲ್ಲೆ, ಸಮಾಜ ಸೇವಕರು, ಮಂಗಳೂರು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಇದ್ದುಕೊಂಡು ಸಾರ್ವಜನಿಕ ಸೇವೆಯನ್ನು ಮಾಡುತ್ತಿರುವಂಥ ಒಬ್ಬ ಉದಾರಿಗಳು, ಕೊಡುಗೈ ದಾನಿಗಳು ಆಗಿ ನಮ್ಮ ಕಾರ್ಯಕ್ರಮಕ್ಕೆ ಕಳೆದ ಅಕ್ಟೋಬರ್ಲಿ ನಡೆದಂಥ ವರಮಹಾಲಕ್ಷ್ಮಿ ವ್ರತಾಚರಣೆ ಕೂಡ ಬಂದು ನಮಗೆ ಪ್ರೋತ್ಸಾಹವನ್ನು ನೀಡಿದಂಥ ಆತ್ಮೀಯರು, ಅವರನ್ನು ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸಿದ್ದೇವೆ. ಶ್ರೀಯುತರಿಗೆ ಶ್ರೀಯುತ ವಿಜಯ ಕಜೆ ಇವರು ಶಾಲಿನ ಮೂಲಕ ಗೌರವಿಸಬೇಕಾಗಿ ವಿನಂತಿ. ಹಾಗೆ ಮತ್ತೋರ್ವರು ಶ್ರೀಮತಿ ಮಂಗಳ ಆರ್ ಪ್ರಭು, ಪೋಸ್ಟ್ ಮಾಸ್ಟರ್ ವಿಜಯಿ, ನಿರ್ದೇಶಕರು ಅಂಚೆ ಮತ್ತು ಭಾರತೀಯ ದೂರಸಂಪರ್ಕ ನಿಗಮ ಮಂಗಳೂರು. ನಮ್ಮ ಸಂಘ ಪರಿವಾರದ BMSನ ಮಂಗಳೂರು ವಿಭಾಗದ ಕೋಶಾಧಿಕಾರಿಯಾಗಿ ಸಂಘಟನೆಯ ಕೆಲಸವನ್ನು ಬಹಳ ಮುಂಚಿನಿಂದ ಮಾಡುತ್ತಿರುವರು. ಕೊಡುಗೈ ದಾನಿಗಳಾದಂಥ ಇವರು ಬಂದಂತ ನಮಗೆ ತುಂಬ ಸಂತೋಷ. ಇವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಶಿಶು ಮಂದಿರದ ಸೇವಾ ವೃತ್ತಿಯಾದಂಥ ಶ್ರೀಮತಿ ಶೋಭಾ ಕಜೆ ಇವರು ಶಾಲಿನ ಮೂಲಕ ಗೌರವಿಸಬೇಕಾಗಿ ವಿನಂತಿ ಮಾಡ್ತೇವೆ. ಹಾಗೆ ಇನ್ನೋರ್ವ ಅತಿಥಿಗಳು ಶ್ರೀ ಆನಂದ ಭಲ್ಲೂರು ಪಾವೂರು, ಪ್ರಗತಿಪರ ಕೃಷಿಕರು, ಸಮಾಜ ಸೇವಕರು, ದೈವಭಕ್ತರಾಗಿರತಕ್ಕಂಥ ನಮ್ಮ ಆತ್ಮೀಯರಂಥ ಆನಂದನನ್ನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ.
ನಮ್ಮ ಕಾರ್ಯಕರ್ತರಂತ ಶ್ರೀಯುತ ಮಾಧವ ತಟ್ಟಾಜಿಯವರು ಗೌರವ ಶಾಲಿನ ಮೂಲಕ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಆತ್ಮೀಯರೇ, ಶಿಶು ಮಂದಿರವು ಕಳೆದ 34 ವರ್ಷಗಳಿಂದ ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರವನ್ನು ಕೊಡುವುದರ ಮೂಲಕ ವರ್ಷ ಪೂರ್ತಿ ಸಂಘದ ಹಿರಿಯರ ಆದೇಶ ಏನಿದೆಯೋ ಅದನ್ನು ನಿರಂತರವಾಗಿ ಚಟುವಟಿಕೆಯ ಮೂಲಕ ಜನರ ಪರಿವರ್ತನೆ ಮಾಡುವುದಕ್ಕಾಗಿ ಸದಾಕಾಲ ದುಡಿಯುತ್ತಿರುವಂಥ ಸಂಸ್ಥೆ. ಇಂತಹ ಸಂಸ್ಥೆಯಿಂದ ಸಾಮಾಜಿಕ ಪರಿವರ್ತನೆ ಆದಂಥ ಒಂದು ನೆಮ್ಮದಿ ಮತ್ತು ಒಂದು ಸಾರ್ಥಕ ಜೀವನ ನಮ್ಮದು. ಯಾಕೆಂದರೆ ಕೇವಲ ಶಿಶು ಮಂದಿರದ ಮೂಲಕ ಒಂದು ಮಗುವಿನ ಮೂಲಕ ಒಂದು ತಾಯಿಯ ಮೂಲಕ ಒಂದು ಮನೆಯನ್ನು ಸಂಪರ್ಕ ಮಾಡುವುದರ ಮೂಲಕ ಇಲ್ಲಿರುವಂಥ ಅಸ್ಪೃಶ್ಯತೆ ಇರಬಹುದು, ಭೇದ ಭಾವ ಇರಬಹುದು, ಮೇಲು ಕೀಳು ಇರಬಹುದು, ಇನ್ನಿತರ ಹಲವು ದುಶ್ಚಟಗಳಿರುವುದು, ಈ ಕಾರಣಗಳಿಂದ ಅನೇಕ ಪರಿವರ್ತನೆ ಆಗಿ ನಮ್ಮಂಥ ತೃಪ್ತಿ ನಮ್ಮಲ್ಲಿದೆ. ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಉದ್ಯೋಗಸ್ಥರಾಗಿ ಸ್ವಲ್ಪ ಶ್ರೀಮಂತರಾಗಿದ್ದಾರೆ. ಎಲ್ಲರೂ ಕೂಡ ಶಿಶು ಮಂದಿರಕ್ಕೆ ಅವರು ಸಹಕಾರವನ್ನು ನೀಡುತ್ತಾ ಇದ್ದಾರೆ. ಎಲ್ಲ ಮಕ್ಕಳು ಕೂಡ ಹೆಣ್ಣು ಮಕ್ಕಳು ಇಲ್ಲಿ ಕಲಿದಂಥ ಹೆಣ್ಣು ಮಕ್ಕಳು ಕೂಡ ಮದುವೆಯಾಗಿ ಗಂಡನ ಮನೆಗೆ ಹೋದರೂ ಕೂಡ ಏನೇ ಸಮಸ್ಯೆ ಬಂದರೂ ಜೀವನದಲ್ಲಿ ಆ ಸಮಸ್ಯೆಯನ್ನು ಎದುರಿಸಿ ತಾನೊಬ್ಬ ಗೃಹಿಣಿ ಈ ದೇಶಭಕ್ತಿಯೊಂದಿಗೆ ಅವರು ಸಮರ್ಥವಾದ ಜೀವನ ನಡೆಸುವಂಥ ಈ ಪರಿಪಾಠವನ್ನು ಶಿಶು ಮಂದಿರದ ಶಿಕ್ಷಣ ಮೂಲಕ ಅವರಿಗೆ ಒದಗಿಸಿದೆ. ಇಂತಹ ಶಿಕ್ಷಣ ಸಂಸ್ಥೆ ಕೇವಲ ಶಿಶು ಮಂದಿರದ ಮೂಲಕ ನಿಲ್ಲಬಾರದು. ಮುಂದೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮೂಲಕ ಇಲ್ಲಿ 8 ವರ್ಷ ಪ್ರಾಯದವರೆಗೆ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ನಾನು ಈಗಾಗಲೇ ನಮ್ಮ ಹಿರಿಯರಂಥ ಸಂಘದ ವಿಭಾಗದ ಚಾಲಕ ಗೋಪಾಲ್ ಚೇಟ್ರ ವಿನಯಿಸಿದ್ದೇನೆ. ಇನ್ನು 8 ವರ್ಷದವರೆಗೆ ಇಲ್ಲೇ ಮಕ್ಕಳಿದ್ದು ಇನ್ನೂ ಕೂಡ 3 ವರ್ಷ ಈಗಾಗಲೇ 3 ವರ್ಷ ಕಲಿಯುತ್ತಿದ್ದಾರೆ. ಇನ್ನೂ 3 ವರ್ಷ ಇಲ್ಲೇ ಕಲಿತು ಮತ್ತೆ ಅವರು ಪ್ರಾಥಮಿಕ ಶಾಲೆಗೆ ಹೋಗಬೇಕಾದರೆ ಅವರಿಗೆ ಪೂರ್ವ ಗುರುಕುಲದ ಶಿಕ್ಷಣದ ವ್ಯವಸ್ಥೆ ಇಲ್ಲಿ ಜರುಗಿಸಬೇಕು ಅಂತ ನಾನು ಭಿನ್ನವಿಸಿದ್ದೇನೆ. ನಮ್ಮ ಆಶಯ ಇದೆ. ಅಂತ ಆಶಯ ಈಡೇರಿಸುವ ಮೂಲಕ ನಮ್ಮ ಭಾರತೀಯ ಶಿಕ್ಷಣ, ಹಿಂದೂ ಪರಂಪರೆಯ ಶಿಕ್ಷಣ, ಹಿಂದೂ ಸಂಸ್ಕೃತಿಯ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಕ್ಕಿದಾಗ ಒಬ್ಬನು ಹಿಂದುವಾಗಿ ದೇಶ ಕಟ್ಟುವುದಕ್ಕೆ ಅವರು ಸಾಧ್ಯವಾಗಬಹುದು. ಇಂತಹ ನಿಟ್ಟಿನಲ್ಲಿ ನಾವು ಮುಂದುವರಿಯುತ್ತಿದ್ದೇವೆ. ಈ ಸುತ್ತಮುತ್ತಲ ಇಲ್ಲಿರುವ 1 ಎಕರೆ ಸ್ಥಳವನ್ನು ಖರೀದಿಸುವುದಕ್ಕೆ ಈಗಾಗಲೇ 2 ವರ್ಷದಿಂದ ಪ್ರಯತ್ನ ಮಾಡುತ್ತಿದ್ದೇವೆ. ಆ ಪ್ರಯತ್ನವೆಲ್ಲವೂ ಶ್ರೀದೇವರ ಅನುಗ್ರಹ, ದಾನಿಗಳ ಸಹಕಾರದಿಂದ, ಹೆತ್ತವರ ಸಹಕಾರದಿಂದ ಇದೆಲ್ಲ ಕೈಗೂಡಲಿ. ಮುಂದೆ ಶಿಶು ಮಂದಿರ ಒಂದು ಒಳ್ಳೆಯ ಉತ್ತಮ ಸಂಸ್ಕಾರ ಕೇಂದ್ರವಾಗಿ ಬೆಳೆದು ನಮ್ಮವರಿಗೆಲ್ಲ ಸಂಸ್ಕಾರದ ಮೂಲಕ ಉತ್ತಮ ಪ್ರಜೆಯನ್ನು ನಿರ್ಮಿಸುವುದಕ್ಕೆ ಎಲ್ಲರೂ ದೇವರು ನಮಗೆಲ್ಲ ಅಂತಹ ಆಶೀರ್ವಾದವನ್ನು ನೀಡಲಿ. ನಿಮ್ಮ ಸಹಕಾರವನ್ನು ದೊರೆಯುವುದಕ್ಕೆ ನಮಗೆಲ್ಲರೂ ದೇವರ ಅನುಗ್ರಹ ನೀಡಲೆಂದು ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಪ್ರಾಸ್ತಾವಿಕ ಮತ್ತು ಈ ಸ್ವಾಗತವನ್ನು ನಿಲ್ಲಿಸ್ತೇನೆ. ಧನ್ಯವಾದಗಳು. ವ್ಯವಸ್ಥಾಪಕರಾದ ನಾರಾಯಣ್ ಕಜೆ ಅವರಿಗೆ ಧನ್ಯವಾದಗಳು. ಮುಂದಕ್ಕೆ ನಮ್ಮ ಈ ವರ್ಷದ ವಾರ್ಷಿಕ ವರದಿ ಕಾರ್ಯದರ್ಶಿ ಚೇತನ್ ಪುಲಿಕೂರ್ ರವರಿಂದ. ವಾರ್ಷಿಕ ವರದಿ 2022-23. ಸನ್ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿ ಅಭ್ಯಾಗತರೇ, ಕಾರ್ಯಕ್ರಮಕ್ಕೆ ಆಗಮಿಸಿದ ಊರ ಪರವೂರ ಬಂಧು ಭಗಿನಿಯರೇ, ಶ್ರೀ ದುರ್ಗಾಪರಮೇಶ್ವರಿಯನ್ನು ದೇವಿಯನ್ನು ಮನಸಾರೆ ಸ್ಮರಿಸುತ್ತಾ 2022-23ನೇ ಸಾಲಿನ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದಿಡಲು ಸಂತೋಷಪಡುತ್ತೇನೆ. ಶಿಶು ಮಂದಿರದ ಪರಿಚಯ ಹಾಗೂ ನಡೆದು ಬಂದ ದಾರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿವಾರ ಸಂಘಟನೆ ಹಿಂದೂ ಸೇವಾ ಪ್ರತಿಷ್ಠಾನ ಬೆಂಗಳೂರು ಇದರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಜನ್ಮ ಶತಾಬ್ದಿ ನಿಮಿತ್ತ ಸೇವಾ ಚಟುವಟಿಕೆಗಳನ್ನು ನಡೆಸಲು ಕಿನ್ಯ ಗ್ರಾಮದಲ್ಲಿ ಶಿಶು ಮಂದಿರವನ್ನು ಪ್ರಾರಂಭಿಸಲಾಯಿತು. ಸಂಘದ ಅಂದಿನ ಉಳ್ಳಾಲ ಕಾರ್ಯವಾಹರಾಗಿದ್ದ ಅಶೋಕ್ ಬಾಡಿ ಉಚ್ಚಿಲ ಇವರ ನೇತೃತ್ವದಲ್ಲಿ ಊರಿನ ಹಿರಿಯರಾದ ದಿವಂಗತ ಎಂ ಸುಂದರಗಟ್ಟಿ, ದಿವಂಗತ ಮಹಾಬಲ ಆಳ್ವ ಸಾಂತ್ಯಗುತ್ತು, ದಿವಂಗತ ರಾಮದಾಸ್ ಭಟ್, ದಿವಂಗತ ವಿ ಸತ್ಯವತಿ ಮಾರ್ಲ ಹಾಗೂ ಕಾರ್ಯಕರ್ತರಾದ ನಾರಾಯಣ ಕಜೆ, ಕೆ ವಾಸುಮಿತ್ತಡ, ಮೋಹನ್ ದಾಸ್ ಜಿ ಶೆಟ್ಟಿ ಅಲ್ಲದೆ ಉತ್ಸಾಹಿ ತರುಣರ ಸಹಕಾರದಿಂದ 1989ನೇ ಜುಲೈ 4ರಂದು ಶಿಶು ಮಂದಿರವು ವಿದ್ಯುಕ್ತವಾಗಿ ಪ್ರಾರಂಭವಾಯಿತು. 1993ರಲ್ಲಿ ಊರಿನ ದಾನಿಗಳ ಸಹಕಾರದಿಂದ 10 ಸೆನ್ಸ್ ಸ್ಥಳವನ್ನು ಖರೀದಿಸಿ ದಿವಂಗತ ರಮೇಶ್ ಕುಮಾರ್ ಜೈನ್ ಇವರ ಸಹಾಯದಿಂದ ಸ್ವಂತ ಕಟ್ಟಡವನ್ನು ರಚಿಸಿ 13/1/1994ರಂದು ಪೇಜಾವರ ಶ್ರೀ 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 ವಿಶ್ವೇಶ್ವರ ತೀರ್ಥ ಪಾದಂಗಳವರಿಂದ ಉದ್ಘಾಟನೆ ಹೊಂದಿತು. ಶಿಶು ಮಂದಿರದ ದಶಮಾನೋತ್ಸವ ನೆನಪಿಗಾಗಿ ದಿವಂಗತ ರಮೇಶ್ ಕುಮಾರ್ ಜೈನ್ ರವರ ತಾಯಿ ಭಗವತಿಯ ದಿವ್ಯ ಸ್ಮರಣಾರ್ಥ ಪುತ್ರನಾದ ಶ್ರೀ ಸುರೇಶ್ ಕುಮಾರ್ ಜೈನ್ ಇವರ ಸಹಕಾರದಿಂದ ಮೇಲಂತಸ್ತು ರಚನೆಯಾಗಿ ಕೊಲ್ಯ ಶ್ರೀ ಶ್ರೀ ರಮಾನಂದ ಸ್ವಾಮೀಜಿಗಳಿಂದ ಉದ್ಘಾಟಿಸಲ್ಪಟ್ಟಿತು. 2014ರಲ್ಲಿ ಶಿಶು ಮಂದಿರವು ರಜತ ಮಹೋತ್ಸವವನ್ನು 2 ದಿನಗಳ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಯಿತು.
ಶಿಶುಮಂದಿರವು ಅನೇಕ ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸಿದ್ದು ಇದೀಗ 34ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಶಿಶುಮಂದಿರದಲ್ಲಿ 3 ರಿಂದ 6 ವರ್ಷದವರೆಗಿನ ಮಕ್ಕಳಿಗೆ ಶಿಶು ಶಿಕ್ಷಣ ಆಧಾರಿತ ಪಠ್ಯಕ್ರಮದ ಜೊತೆಗೆ ಉತ್ತಮ ಸಂಸ್ಕಾರವನ್ನು ನೀಡಲಾಗುತ್ತಿದೆ. ಅಲ್ಲದೆ ಮಾತೃಮಂಡಳಿ, ಸ್ವಸಹಾಯ ಸಂಘ ಮುಂತಾದ ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ. ಈಗ ಮಾತಾಜಿಯಾಗಿ ಸ್ಥಳೀಯರಾದ ಶೋಭಾ ಕಜೆ ಹಾಗೂ ಸಹಾಯಕಿಯಾಗಿ ಶ್ರೀಮತಿ ವೇದಾವತಿಯವರು ಸೇವೆ ಸಲ್ಲಿಸುತ್ತಿದ್ದಾರೆ. ಈಗ ಇರುವ ಮಕ್ಕಳ ಹಾಜರಾತಿ 31. ಕಾರ್ಯಕ್ರಮಗಳು ಹಾಗೂ ಚಟುವಟಿಕೆಗಳು. ಕಳೆದ ವರ್ಷ ವಾರ್ಷಿಕೋತ್ಸವವನ್ನು 26/1/22ರಂದು ನಡೆಸಲಾಯಿತು. ಕಾರ್ಯಕ್ರಮದ ವೇದಿಕೆಯಲ್ಲಿ ಶ್ರೀ ವೇದವಾಸ್ ಕಾಮತ್ ಶಾಸಕರು, ಉಳ್ಳಾಲ ವಿಧಾನಸಭಾ ಕ್ಷೇತ್ರ, ಶ್ರೀ ಪ್ರತಾಪ್ ಸಿಂಗ್ ನಾಯಕ್ ವಿಧಾನಸಭಾ ಸದಸ್ಯರು, ಶ್ರೀ ಪ್ರೇಮಾನಂದ ಶೆಟ್ಟಿ ಮಹಾಪೌರರು ಮಂಗಳೂರು ಮಹಾನಗರ ಪಾಲಿಕೆ, ಶ್ರೀ ಕೆ ದೇವಿಪ್ರಸಾದ್ ಶೆಟ್ಟಿ ಸಂಚಾಲಕರು, ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಕಟೀಲು, ಡಾಕ್ಟರ್ ಅಣ್ಣಯ್ಯ ಕುಲಾಲ್ ರಾಜ್ಯ ಉಪಾಧ್ಯಕ್ಷರು, ಕಾರಣಿಯ ಅಂಧತ್ವ ಮುಕ್ತ ಭಾರತ್ ಅಭಿಯಾನ ಕರ್ನಾಟಕ, ಶ್ರೀ ಸುಂದರ್ ಆಚಾರ್ಯ ಅಧ್ಯಕ್ಷರು, ಕಾಳಿಕಾಂಬ ದೇವಸ್ಥಾನ ನಿಲ್ಲಿಸ್ಥಳ ಕೋಟೆಕಾರು, ಶ್ರೀ ರಾಮದಾಸ್ ಸೋಮೇಶ್ವರ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಶ್ರೀ ಸೋಮೇಶ್ವರ ದೇವಸ್ಥಾನ ಸೋಮೇಶ್ವರ, ಶ್ರೀ ಸದಾಶಿವ ಮಾಸ್ಟರ್ ನಿವೃತ್ತ ಅಧ್ಯಾಪಕರು ಹಾಗೂ ಶ್ರೀಮತಿ ಶೋಭಾ ಪೂಂಜಾ ಮೊದಲಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸ್ವರ್ಗೀಯ ಬೊಟ್ಟಿಕರಿ ಪುರುಷೋತ್ತಮ್ ಪೂಂಜಾರ ಸಂಸ್ಮರಣೆ ಮತ್ತು ನೇತ್ರದಾನ ಪ್ರಮಾಣವನ್ನು ನಡೆಸಲಾಯಿತು. ಪುಟಾಣಿಗಳಿಂದ ಪ್ರತಿಭಾ ಪ್ರದರ್ಶನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಫೆಬ್ರವರಿ ತಿಂಗಳಲ್ಲಿ ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದರ ವತಿಯಿಂದ ಹೊಸದಿಗಂತ ಪತ್ರಿಕೆಯ ರಿಪೋರ್ಟರ್ ಭರತ್ ಮಂಜನಾಡಿ ಹಾಗೂ ಶಿಶುಮಂದಿರದ ಪ್ರಯತ್ನದಿಂದ ಕಿನ್ಯ ಕನಕಮುಗೇರ್ ನಿವಾಸಿ ಶ್ರೀಮತಿ ಚಂದ್ರಾವತಿಯವರು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದ ಇವರಿಗೆ 30,000 ರುಗಳ ಚೆಕ್ ಮುಖಾಂತರ ನೀಡಲಾಯಿತು. ತಾರೀಕು 8/3/22ರಂದು ಶಿಶುಮಂದಿರದಲ್ಲಿ ಸಾಮೂಹಿಕ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕುಟುಂಬ ಪ್ರಬೋಧನ ಪ್ರಮುಖರಾದ ಶ್ರೀಯುತ ಗಜಾನನ ಪೈ ಉಪಸ್ಥಿತರಿದ್ದರು. ಜೊತೆಗೆ ತಲಪಾಡಿ ನಾರ್ಲ ಶಾಲೆಯ ಶಿಕ್ಷಕಿಯಾದ ಇಂದಿರಾ ಜೆ ಅವರು ಭಾಗವಹಿಸಿದ್ದರು. ಹುಟ್ಟುಹಬ್ಬವನ್ನು ಭಾರತೀಯ ಸಂಸ್ಕೃತಿ ಹಾಗೂ ಭಾರತದ ಚಿತ್ರ ಬಿಡಿಸಿ ಅದಕ್ಕೆ ಹಣತೆಯನ್ನು ಹಚ್ಚಿ ವಿಶಿಷ್ಟ ರೀತಿಯಲ್ಲಿ ಆಚರಿಸಲಾಯಿತು. ಏಪ್ರಿಲ್ 1ನೇ ತಾರೀಕಿಗೆ ತಲಪಾಡಿ ದೇವಸ್ಥಾನದ ಸಭಾಂಗಣದಲ್ಲಿ ಶಿಶುಮಂದಿರದ ಮಕ್ಕಳ ಪಾಲಕರ ಸಭೆ ನಡೆಸಲಾಗಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಮಧ್ಯಕ್ಷೇತ್ರ ಸದಸ್ಯರಾದ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಪಾಲಕರಿಗೆ ಮಾರ್ಗದರ್ಶನ ನೀಡಿದರು. ತಾರೀಕು 1/5/2022ರಿಂದ 6/5/22ರವರೆಗೆ 6 ದಿನಗಳ ಕಾಲ ಬೇಸಿಗೆ ಶಿಬಿರವನ್ನು ತಲಪಾಡಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆಸಲಾಯಿತು. ಈ ಶಿಬಿರದ ಉದ್ಘಾಟನೆಯನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಘಚಾಲಕರು ಮಂಗಳೂರು ವಿಭಾಗ ಹಾಗೂ ಹಿರಿಯರು ಆದ ಶ್ರೀ ಗೋಪಾಲ್ ಚೆಟ್ಟಿಯರ್ ನಡೆಸಿಕೊಟ್ಟರು. ಜೊತೆಗೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸುದರ್ಶನ್ ಮೂಡಬಿದ್ರೆ, ಪೊಳಲಿ ಕ್ಷೇತ್ರದ ತಂತ್ರಿಗಳಾದ ಗಿರಿಪ್ರಕಾಶ್, ಶ್ರೀ ಗಣೇಶ್ ಭಟ್ ಪಂಜಾಲ, ಗೋಪಾಲ್ ಕುತ್ತಾರ್, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಡಾಕ್ಟರ್ ಮೋಹನ್ದಾಸ್ ರೈ, ಶಿವರಾಮ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. 6 ದಿನದ ಶಿಬಿರದಲ್ಲಿ ಶಿಬಿರ ಗೀತೆ, ಕಂಠಪಾಠ, ಶ್ಲೋಕ, ವಚನ, ಮಂಕುತಿಮ್ಮನ ಕಗ್ಗ, ದೇಶಭಕ್ತಿ ಗೀತೆ, ಕರಕುಶಲ ಕಲೆ, ಕ್ಷೇತ್ರ ಪ್ರವಾಸ, ಆಟಗಳು, ನಮ್ಮ ಮನೆ, ಪರಿಸರ ಮೊದಲಾದ ವಿಷಯಗಳ ಬಗ್ಗೆ ಮಕ್ಕಳಿಗೆ ತಿಳಿಸಲಾಯಿತು. ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಸಮಾಜದ ಅನೇಕ ಗಣ್ಯ ವ್ಯಕ್ತಿಗಳು ಸಹಕರಿಸಿದರು. ಇವರನ್ನೆಲ್ಲ ನಾವು ಆಭಾರಿಯಾಗಿದ್ದೇವೆ. ಸಮಾರೋಪ ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಗ್ ನಾಯಕ್, ಶಾರದಾ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ MB ಪುರಾಣಿಕ್, ಧಾರ್ಮಿಕ ಪರಿಷತ್ ಸದಸ್ಯರಾದ ಕಶೆಕೋಡಿ ನಾರಾಯಣ್ ಭಟ್, ಅಲ್ಲದೆ ಮುಂಬೈ ಉದ್ಯಮಿ ಭಾಸ್ಕರ ಶೆಟ್ಟಿ ನಾರ್ಲಾ ಹೊಸಮನೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಅನೇಕ ವರ್ಷಗಳಿಂದ ಶಿಬಿರಕ್ಕೆ ಭೋಜನ ಉಪಹಾರ ತಯಾರಿಸಿಕೊಡುತ್ತಿದ್ದ ಆನಂದಮಯ್ಯವರನ್ನು ಗಣ್ಯರ ಸಮ್ಮುಖದಲ್ಲಿ ಗೌರವಿಸಲಾಯಿತು. 18/8/2022ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಶೋಭಾಯಾತ್ರೆ ಮೂಲಕ ಆಚರಿಸಲಾಯಿತು. ಶಿಶುಮಂದಿರದ ಮಕ್ಕಳು ಹಾಗೂ ಬಾಲಗೋಕುಲದ ಮಕ್ಕಳು ಕೃಷ್ಣರಾಧೆಯರ ವೇಷ ಧರಿಸಿ ಸಂಭ್ರಮಿಸಿದರು. ಬಾಲಕೃಷ್ಣನಿಗೆ ತೊಟ್ಟಿಲೋತ್ಸವ ನಡೆಯಿತು. ಈ ಸಂದರ್ಭದಲ್ಲಿ ಶಾರದಾ ವಿದ್ಯಾನಿಕೇತನ ಶಾಲೆಯ ಉಪನ್ಯಾಸಕರಾದ ಸುರೇಶ್ ರಾವ್ ಅತ್ತೂರ್ ಕಟೀಲ್ ಇವರು ಮಕ್ಕಳಿಗೆ ಕೃಷ್ಣನ ಜೀವನ ಕಥೆಯನ್ನು ಹೇಳಿದರು. ವೇದಿಕೆಯಲ್ಲಿ ಉಷಾನಾರಾಯಣ್ ಕಿಲ್ಲೆ, ಸುಂದರಾಂಜನ್ ಮೊದಲಾದವರು ಉಪಸ್ಥಿತರಿದ್ದರು. ಇದೇ ತಿಂಗಳಲ್ಲಿ ಶಿಶುಮಂದಿರದ ಮಾತೃ ಮಂಡಳಿ ವತಿಯಿಂದ ಸಾಮೂಹಿಕ ವರಮಹಾಲಕ್ಷ್ಮಿ ವೃತಾಚರಣೆ ಶ್ರೀ ಕ್ಷೇತ್ರ ತಲಪಾಡಿಯಲ್ಲಿ ನಡೆಸಲಾಯಿತು. ವೃತಾಚರಣೆ ಅಂಗವಾಗಿ 3 ಗ್ರಾಮಗಳ ಸುಮಾರು 1,800 ಮನೆ ಸಂಪರ್ಕ ಮಾಡಲಾಗಿದೆ. ಈ ವರ್ಷ 1,337 ಪೂಜಾ ರಶೀದಿಯಾಗಿರುತ್ತದೆ. ನಡೆದ ಧಾರ್ಮಿಕ ಸಭೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಪ್ರಾಂತ ಸೇವಾ ಪ್ರಮುಖರಾದ ಶ್ರೀ ಸುಬ್ರಾಯನ್ ನಂದೋಡಿ ಧಾರ್ಮಿಕ ಪ್ರವಚನ ಮಾಡಿದರು. ವೇದಿಕೆಯಲ್ಲಿ ಬ್ಯಾಂಕ್ ಆಫ್ ಬರೋಡಾದ ಪ್ರಧಾನ ವ್ಯವಸ್ಥಾಪಕಿ ಹಾಗೂ ವಲಯ ಮುಖ್ಯಸ್ಥರಾದ ಶ್ರೀಮತಿ ಗಾಯತ್ರಿ ಆರ್ ಹಾಗೂ ರೆಡ್ ಕ್ರಾಸ್ ಸೊಸೈಟಿಯ ಚೇರ್ಮನ್ CA ಶಾಂತಾರಾಮ್ ಶೆಟ್ಟಿ, ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಡಾಕ್ಟರ್ ಮೋಹನ್ದಾಸ್ ರೈ, ಮುಖ್ಯ ಅರ್ಚಕರ ಶ್ರೀ ಗಣೇಶ್ ಭಟ್ ಪಂಜಾಲ ಮೊದಲಾದವರು ಉಪಸ್ಥಿತರಿದ್ದರು.
ತಾರೀಕು 12/8/22 ಶುಕ್ರವಾರ ರಕ್ಷಾಬಂಧನ ಆಚರಣೆಯನ್ನು ಶಿಶುಮಂದಿರದ ಮಾತೆಯರು ಉಳ್ಳಾಲ ಆರಕ್ಷಕ ಠಾಣೆಯ ಅಧಿಕಾರಿಗಳಿಗೆ ಹಾಗೂ ಕೋಟೆಕಾರ್ ಪ್ರದೇಶದ ಹಿತೈಷಿಗಳಿಗೆ ರಕ್ಷೆ ಕಟ್ಟಿ ಸಹೋದರತ್ವ ಮೆರೆದರು. ಸೆಪ್ಟೆಂಬರ್ 9ನೇ ತಾರೀಕಿಗೆ ಶಿಶುಮಂದಿರದಲ್ಲಿ ನವದಂಪತಿಗಳ ಸಮಾವೇಶವನ್ನು ನಡೆಸಲಾಗಿತ್ತು. ಭಾರತೀಯ ಸಂಸ್ಕೃತಿ ಪ್ರಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಉದ್ಘಾಟನಾ ವೇದಿಕೆಯಿಂದ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ದಂಪತಿಗಳಿಗೆ ಮಾರ್ಗದರ್ಶನ ಮಾಡಿದರು. ರವೀಂದ್ರ ರೈ ಕಲ್ಲಿಮಾರು ದಂಪತಿಗಳು ಹಿರಿಯ ದಂಪತಿಗಳಾಗಿ ಭಾಗವಹಿಸಿದ್ದರು. ಗುಂಪು ಚರ್ಚೆಯನ್ನು ಡಾಕ್ಟರ್ ಮಂಜುಳಾ ಅನಿಲ್ ರಾವ್ ರಾಷ್ಟ್ರೀಯ ಪ್ರಶಿಕ್ಷಣ ಪ್ರಮುಖರು, ಶ್ರೀ ಅನಿಲ್ ರಾವ್ ಸಮಾಜ ಸೇವಕರು ಇವರು ನಡೆಸಿಕೊಟ್ಟರು. ಡಾಕ್ಟರ್ ಕಮಲಾ ಪ್ರಭಾಕರ್ ಭಟ್ ರಾಷ್ಟ್ರ ಸೇವಿಕ ಸಮಿತಿ ಪ್ರಮುಖರು ಅಲ್ಲದೆ ಶಿಶುಮಂದಿರದ ಅಧ್ಯಕ್ಷ ಶಿವರಾಮ್ ಶೆಟ್ಟಿ ಉಪಸ್ಥಿತರಿದ್ದರು. ಸಮಾರೋಪದಲ್ಲಿ ಮಂಗಳೂರು ವಿಭಾಗ ಸಾಮರಸ್ಯ ಪ್ರಮುಖರಾದ ರವೀಂದ್ರ ಪುತ್ತೂರು ಸಮಾರೋಪ ಭಾಷಣ ಮಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಮೋಹನ್ದಾಸ್ ರೈ ಆಡಳಿತ ಮುಕ್ತೇಶ್ವರ ತಲಪಾಡಿ ದೇವಸ್ಥಾನ ಇವರು ಉಪಸ್ಥಿತರಿದ್ದರು. ಈ ವರ್ಷ 52 ಜೋಟಿ ದಂಪತಿಗಳು ಭಾಗವಹಿಸಿದ್ದರು. ತಾರೀಕು 10/11/22ರಂದು ಸರ್ಕಾರದ ಯೋಜನೆಯಾದ ಆಯುಷ್ಮಾನ್ ಯೋಜನೆ ಹಾಗೂ ಬೂಸ್ಟರ್ ಡೋಸ್ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಊರಿನ ಸಾರ್ವಜನಿಕರಿಗೆ ಇದರ ಪ್ರಯೋಜನವನ್ನು ಒದಗಿಸಲಾಯಿತು. ಡಿಸೆಂಬರ್ 1ರಂದು ಪಾಲಕರ ಸಭೆ ನಡೆಯಿತು. ಕಡಬ ಸರಸ್ವತಿ ವಿದ್ಯಾಲಯದ ಕಾರ್ಯದರ್ಶಿ ಹಾಗೂ ಕರ್ನಾಟಕ ವಿದ್ಯಾಭಾರತಿಯ ಆಧ್ಯಾತ್ಮಿಕ ಪ್ರಮುಖರಾದ ವೆಂಕಟರಮಣರಾವ್ ಮಂಕುಡೆ ಪಾಲಕರಿಗೆ ಮಾರ್ಗದರ್ಶನ ಮಾಡಿದರು. ಈ ಸಂದರ್ಭದಲ್ಲಿ ಪಾಲಕರ ಜೊತೆ ಆಡಳಿತ ಮಂಡಳಿಯವರು ಭಾಗವಹಿಸಿದ್ದರು. ಕ್ರೀಡಾ ಚಟುವಟಿಕೆ ನಮ್ಮ ಸಂಸ್ಥೆಯ ಕ್ರೀಡಾ ಸಂಚಾಲಕರಾದ ಮಾಧವ ತಟ್ಟಾಜೆ ಹಾಗೂ ನಿತೇಶ್ ಶೆಟ್ಟಿ ಕಿನ್ಯಗುತ್ತು ಇವರ ನೇತೃತ್ವದಲ್ಲಿ KSM ಕಿನ್ಯ ಎಂಬ ಹೆಸರಿನೊಂದಿಗೆ ಅಕ್ಟೋಬರ್ 22ರಂದು ವಿವೇಕ್ ಫ್ರೆಂಡ್ಸ್ ಭಾವ ಇದರ ವತಿಯಿಂದ ನಡೆದ ಕ್ರಿಕೆಟ್ ಪಂದ್ಯದಲ್ಲಿ ದ್ವಿತೀಯ ಸ್ಥಾನ ಹಾಗೂ ಕೊಂಡಾಣದಲ್ಲಿ ನಡೆದ ಕ್ರಿಕೆಟ್ ಪಂದ್ಯದಲ್ಲಿ ದ್ವಿತೀಯ ಸ್ಥಾನ ಗೆದ್ದಿರುತ್ತಾರೆ. ಕಬಡ್ಡಿಯಲ್ಲೂ ಹಲವು ಕಡೆ ಬಹುಮಾನವನ್ನು ಪಡೆದಿರುತ್ತಾರೆ. ಶಿಶುಮಂದಿರದ ಮಕ್ಕಳಿಗೆ ಕಾರ್ಯಕರ್ತರಿಗೆ ವಾರ್ಷಿಕ ಕ್ರೀಡಾಕೂಟವನ್ನು ನಡೆಸಿರುತ್ತೇವೆ. ಈ ವರ್ಷದ ಕ್ರೀಡಾಕೂಟವನ್ನು ತಲಪಾಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಯುವರಾಜ್ ದೇವಿನಗರ ಹಾಗೂ ಹಿಂದೂ ಜಾಗರಣ ವೇದಿಕೆಯ ವರುಣ್ ಕುಮಾರ್ ಉದ್ಘಾಟಿಸಿದರು. ಭಜನಾ ಚಟುವಟಿಕೆ ನಮ್ಮ ಸಂಸ್ಥೆಯ ಭಜನಾ ಸಂಚಾಲಕರಾದ ವಿಶ್ವನಾಥ್ ಮಾಧವಪುರ ಹಾಗೂ ರವಿಕನಕ ಮುಗೇರ್ ನೇತೃತ್ವದಲ್ಲಿ ಹಲವಾರು ಮನೆಗಳಲ್ಲಿ ಮನೆ ಭಜನೆ, ಗೃಹ ಪ್ರವೇಶ, ಮದುವೆ ಸಮಾರಂಭಗಳ ನಿಮಿತ್ತ ಭಜನೆಗಳನ್ನು ಆಹ್ವಾನದ ಮೇರೆಗೆ ನಡೆಸಿರುತ್ತೇವೆ. ಊರಿನ ಶ್ರದ್ಧಾ ಕೇಂದ್ರಗಳಾದ ಗಣೇಶ್ ಮಂದಿರ ಬೀರಿ, ಮಹಾಲಿಂಗೇಶ್ವರ ದೇವಸ್ಥಾನ ಕುಂಜತ್ತೂರು, ಅವಿನಾಶಿ ಭಜನಾ ಮಂದಿರ ದೇವಿನಗರ, ಕೃಷ್ಣ ಭಜನಾ ಮಂದಿರ ನೆತ್ತಿಲ ಪದವು, ವಿಷ್ಣುಮೂರ್ತಿ ಭಜನಾ ಮಂದಿರ ಮಂಜಿನಾಡಿ, ವೀರ ಆಂಜನೇಯ ವ್ಯಾಯಾಮಶಾಲೆ ತಲಪಾಡಿ, ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ತಲಪಾಡಿ, ಕೃಷ್ಣ ಭಜನಾ ಮಂದಿರ ಕೇಸಿರೋಡು ಮೊದಲಾದ ಕಡೆಗಳಲ್ಲಿ ಅಲ್ಲದೆ ಶಿಶುಮಂದಿರದಲ್ಲಿ ಗಣೇಶ ಚತುರ್ಥಿ, ಶಾರದಾ ಪೂಜೆ, ತುಳಸಿ ಪೂಜೆ ಅಲ್ಲದೆ ಪ್ರತಿ ತಿಂಗಳಲ್ಲೂ ಹುಣ್ಣಿಮೆಯ ಸಂದರ್ಭದಲ್ಲಿ ಭಜನೆ ನಡೆಸುತ್ತಿದ್ದೇವೆ. ಯಕ್ಷಗಾನ ಚಟುವಟಿಕೆ ನಮ್ಮ ಸಂಸ್ಥೆಯ ಬಾಲಕಲಾವಿದರು ಶ್ರೀ ದುರ್ಗಾಪರಮೇಶ್ವರಿ ಕೃಪಾಶ್ರಿತ ಕಲಾ ಸಂಪದ ಕೇಶವ ಶಿಶುಮಂದಿರ ಕಿನ್ನೆ ಎಂಬ ಹೆಸರಿನೊಂದಿಗೆ ಶಿಶುಮಂದಿರ ತಲಪಾಡಿ ದೇವಿಪುರ ಮಂಜಿನಾಡಿ ಕಿನ್ಯಗುತ್ತು ಧರ್ಮನೇಮದ ಪ್ರಯುಕ್ತ ಅಸೈಗೋಳಿ ಕೊಣಜೆ ತುಳು ಸಾಹಿತ್ಯ ಅಕಾಡೆಮಿಯ ತುಳುಭವನ ಸಪ್ತಸ್ವರ ಕೊಣಜೆ ಕದ್ರಿ ಮುಂತಾದ ಕಡೆಗಳಲ್ಲಿ ಕೃಷ್ಣಲೀಲೆ ಐಗುಳೆ ದಕ್ಷಿಣೆ ಶಶಿಪ್ರಭ ಪರಿಣಯ ಹಾಗೂ ಮಾನಿಷಾದ ಪ್ರಸಂಗವನ್ನು ಪ್ರದರ್ಶಿಸುತ್ತಾರೆ. ಶಿಶುಮಂದಿರದಲ್ಲಿ ಪ್ರತಿ ಶನಿವಾರ ವಿದುಷಿ ರೇಷ್ಮಾ ನಿರ್ಮಲ್ ಭಟ್ ನೇತೃತ್ವದಲ್ಲಿ ಭರತನಾಟ್ಯ ತರಗತಿ ನಡೆಯುತ್ತಿರುತ್ತದೆ. ಕೊನೆಯದಾಗಿ ಈ ಶಿಶುಮಂದಿರದ ಸರ್ವಾಂಗೀಣ ಅಭಿವೃದ್ಧಿ ದೃಷ್ಟಿಯಿಂದ ಸುತ್ತಮುತ್ತಲಿನ ಸ್ಥಳದ ಖರೀದಿಯ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಇದಕ್ಕಾಗಿ ನಿಮ್ಮ ತನು ಮನಧನದ ಸಹಕಾರವನ್ನು ಬಯಸುತ್ತಾ ನಮ್ಮ ಚಟುವಟಿಕೆ ಕಾರ್ಯಕ್ರಮಗಳನ್ನು ನಡೆಸಲು ಸಹಕಾರ ನೀಡುತ್ತಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಸ್ಥಳೀಯ ಸೂರ್ಯ ಫ್ರೆಂಡ್ಸ್ ಸರ್ಕಲ್ ಕಿನ್ಯ ಮೀನಾದಿ ಶಾಲೆಯ ಅಧ್ಯಾಪಕ ವೃಂದ, ನಮ್ಮ ಕಾರ್ಯಕರ್ತರು ಹಾಗೂ ಮಾತೃಮಂಡಳಿ ಹಾಗೂ ಶಿಶುಮಂದಿರದ ಪೋಷಕರು ಇವರನ್ನೆಲ್ಲ ಕೃತಜ್ಞತಾ ಭಾವದಿಂದ ಶ್ರೀದೇವಿಯು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯ ನೀಡಲೆಂದು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್. ಸಂಸ್ಥೆಯ ಕಾರ್ಯದರ್ಶಿಯಾದ ಶ್ರೀಯುತ ಚೇತನ್ ಕುಮಾರ್ ಪಿಲಿಕೂರ್ ಇವರಿಗೆ ವಂದನೆಗಳು. ಈಗ ಕೇಶವ ಶಿಶು ಮಂದಿರದ ಮಾತೃ ಮಂಡಳಿಯ ಸದಸ್ಯರಿಂದ ಈಗ ಒಂದು ದೇಶಭಕ್ತಿ ಗೀತೆ. ಭರವಸೆಯ ನಾಳೆಗಳು ನಮ್ಮದೆನಿಸಿರೆ, ಕತ್ತಲೆಯ ಕೌರವರು ಸುತ್ತನೂರೆದ್ದಿರಲು, ಶುದ್ಧ ದೌರ್ಬಲ್ಯದಲ್ಲಿ ಇನ್ನೆಲ್ಲಿ ತಾಣ, ಪಾಂಚಜನ್ಯವು ಮೊಳಗಿ ಕರ್ಮಯೋಗದ ನಡೆಗೆ ಪಾಂಡವಗೆ ರೋಮಾಂಚನ, ಪಾಂಡವಗೆ ರೋಮಾಂಚನ, ಧರ್ಮ ಸಂರಕ್ಷಣೆಗೆ ರಾಷ್ಟ್ರ ಪುನರುನ್ನತಿಗೆ ಧರ್ಮವೇ ಅವತರಿಸಿದೆ, ನಾಳೆಗಳು ನಮದೆನಿಸಿವೆ.
ಭರವಸೆಯ ನಾಳೆಗಳು ನಮದೆನಿಸಿವೆ. ನಮಗೋರ್ವರಿ ತಾಯಿ ನಿತ್ಯ ವಾತ್ಸಲ್ಯಮಯಿ, ಅವಳು ಸಲಹಿದ ಸುತರು ನಾವೆಂಬ ನೆನಪು ಬರಲೆಂಬುದೇನಿಲ್ಲ ಎನ್ನ ಸಾಧನೆಯೆಲ್ಲ ತಾಯ ಗೌರವಕ್ಕೆ ಮುಡಿಪು, ತಾಯ ಗೌರವಕ್ಕೆ ಮುಡಿಪು. ಅರ್ಪಣೆಯೊಳಗಾನಂದ ನೆನಪುಗೊಂಡಿರುವುದೆಲ್ಲಿ ರಾಷ್ಟ್ರೀಯತೆಯ ಮೇಲಿದೆ. ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ. ಕಪಟ ಮತಾಂತರ ಆಮಿಷ ಅಂಜಿಕೆ ನಾಡಿನ ನಾಡಿಯ ವ್ಯಾಪಿಸಿದೆ. ಸದ್ಭವ ಮರೆಸಿ ವಿದೇಶಿಯ ಮರೆಸುವ ಭ್ರಮೆಗಳ ಬದುಕನ್ನು ರೂಪಿಸಿವೆ. ವಿಭಜನೆ ವಿಘಟನೆ ನೈತಿಕ ಪತನಕ್ಕೆ ಧೈರ್ಯ ಮೇರುಗಳೇ ಕಂಪಿಸಿವೆ. ಋತ ಸಂಜೀವಿನಿ ಉತ್ತರವೆಂದರೆ ಹಿಂದುತ್ವದ ಉಸಿರೇ, ಹಿಂದುತ್ವದ ಉಸಿರೇ, ಹಿಂದುತ್ವದ ಉಸಿರೇ. ದನಿಯು ಗುಡುಗುಡುಗಿ ಸೋಲು ಸೊಲ್ಲಗಿ ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಶತಕವಿದ ನಲಿದು ಮರು ಶತಕವಿದು ಹಿಂದುತ್ವ ವೀರರಸವನಲುದಿಸಿದೆ. ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ. ಭರವಸೆಯ 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 ನಾಳೆಗಳು ನಮದೆನಿಸಿವೆ. ಹಿರಿಯರಾದ ಗೋಪಾಲ್ ಚೆಟ್ಟಿಯಾರ್ ನಮ್ಮ ಶಿಶು ಮಂದಿರದ ಮಾರ್ಗದರ್ಶಕರು, ಅವರಿಂದ ಧಾರ್ಮಿಕ ಉಪನ್ಯಾಸ. ಶಿಶು ಮಂದಿರದ ಆರಂಭದ ವರದಿಗಳನ್ನೆಲ್ಲ ಹೇಳಿದರು. ಡಾಕ್ಟರ್ ಹೆಡ್ಗೇವರ್ ಅವರ ಜನ್ಮಶತಾಬ್ದಿ ಸಂದರ್ಭದಲ್ಲಿ 1989 ಈ ಸಂದರ್ಭದಲ್ಲಿ ಸಂಘದ ಕಡೆಯಿಂದ ಒಂದು ಚಿಂತನೆ ನಡೆಯಿತು. ಸಮಾಜದಲ್ಲಿ ಯಾರು ಶೋಷಿತರಿದ್ದಾರೆ, ಯಾರು ಶೈಕ್ಷಣಿಕವಾಗಿ ಹಿಂದುಳಿದವರಿದ್ದಾರೆ, ಯಾರು ಸಾಮಾಜಿಕವಾಗಿ ಇನ್ನೂ ಬೆಳಿಬೇಕಾಗಿದೆ, ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಅವರ ಮಧ್ಯೆ ಸಂಘ ಕೆಲಸ ಮಾಡಬೇಕು ಅನ್ನುವಂತಹ ಚಿಂತನೆ ಬಂತು. ಅದರ ಆಧಾರದಲ್ಲಿ ಅಲ್ಲಲ್ಲಿ ಶಿಶು ಮಂದಿರಗಳು ಆರಂಭ ಆಯಿತು. ಹಾಗೆ ಆರಂಭ ಆದ ಶಿಶು ಮಂದಿರಗಳ ಪೈಕಿ ಒಂದು ಕಿನ್ಯ ಶಿಶು ಮಂದಿರ. ಹೆಸರು ಕಿನ್ಯ ಅಂತ ನಾವು ಸಾಮಾನ್ಯ ಹೇಳಿದರೂ ಕೂಡ ವರದಿ ಕೇಳಿದಾಗ ಕೆಲಸ ಕಿನ್ಯ ಅಲ್ಲ, ಭಾಳ ದೊಡ್ಡ ಕೆಲಸ ಇಲ್ಲಿ ನಡೀತಾ ಇದೆ ಅಂತ ಹೇಳೋದು ನಮಗೆ ಸ್ಪಷ್ಟ ಆಗುತ್ತೆ. ಶಿಶು ಮಂದಿರ ಉದ್ಘಾಟನೆ ಆಗ್ತಾ ಇರಬೇಕಿದ್ರೆ ಅಥವಾ ಶಿಶು ಮಂದಿರದ ಈ ಕಲ್ಪನೆ ಬರ್ತಾ ಇರಬೇಕಿದ್ರೆ ನಮ್ಮ ಮನಸ್ಸಲ್ಲಿ ಬಂದಿರುವಂಥದ್ದು ಒಂದು ಮಕ್ಕಳಲ್ಲಿ ಸಂಸ್ಕಾರ ತುಂಬಬೇಕು. ಯಾಕೆಂತ ಹೇಳಿದರೆ ನಮ್ಮ ಧರ್ಮ ಬೆಳಿಬೇಕಂದ್ರೆ ಮಕ್ಕಳು ಮುಂದಿನ ಜನಾಂಗ, ಅವರಲ್ಲಿ ಸಂಸ್ಕಾರ ತುಂಬಬೇಕು. ಇದಕ್ಕಿರದ ದಾರಿ ಏನು? ಹಾಗೆ ಚಿಂತನೆ ಮಾಡಿದಾಗ ಶಿಶು ಮಂದಿರಗಳ ಕಲ್ಪನೆ ಬಂತು. ಶಿಶು ಮಂದಿರದಲ್ಲಿ ನಮ್ಮ ಮಕ್ಕಳಿಗೆ ಏನು ಕಲಿಸ್ತಾರೆ ಅಂತ ಹೇಳುವಂಥದ್ದು ನೀವು ಈಗಾಗಲೇ ಇಲ್ಲಿ ನೋಡಿದ್ದೀರ. ಇದು ಆವತ್ತಿಂದ ಇವತ್ತಿನವರೆಗೂ ಇದು ನಡೀತಾ ಇದೆ. ಹಾಗೆ ಶಿಶು ಮಂದಿರದಲ್ಲಿ ಕಲಿತ ಮಕ್ಕಳು ಇವತ್ತು ಯಾವ್ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳೋದನ್ನು ನಾರಾಯಣ ಕಜೆಯವರು ನಮ್ಮ ಮುಂದೆ ಇಟ್ಟರು. ನಿಜವಾಗಿಯೂ ಸತ್ಯನೇ ಹೌದು. ಯಾಕೆಂದರೆ ಸಮಾಜದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ, ಏನು ಧಾರ್ಮಿಕ ತೊಂದರೆಗಳು ಬಂದರೂ ಅದನ್ನು ಧೈರ್ಯವಾಗಿ ಎದುರಿಸುವಂತಹ ಒಂದು ಶಕ್ತಿ ಈ ಶಿಶು ಮಂದಿರದಿಂದ ಅವರಿಗೆ ಸಿಗುತ್ತೆ. ಇನ್ನು ನಮ್ಮ ಹಿಂದೂ ಧರ್ಮ ಇಲ್ಲಿನ ಮುಖ್ಯ ಇರಲೇಬೇಕಾದಂತಹ ಸ್ಥಿತಿಯಲ್ಲಿ ನಮ್ಮ ಮಧ್ಯದಲ್ಲೇ ಜಾತಿಯ ಹೆಸರಿನಲ್ಲಿ, ಅಸ್ಪೃಶ್ಯತೆ ಹೆಸರಿನಲ್ಲಿ
ಭಿನ್ನತೆ ತರುವಂತಹ ಕೆಲಸಗಳು ಅಲ್ಲಲ್ಲಿ ಬೇರೆ ಬೇರೆಯವರೇ ನಡೀತಾ ಇರುತ್ತೆ. ಇದನ್ನು ಎದುರಿಸಬೇಕು. ಅದಕ್ಕೋಸ್ಕರ ಯೋಚನೆಗಳು ನಡೆಯಿತು. ಯೋಚನೆ ನಡೆದು ಎಲ್ಲ ಹಿಂದೂಗಳನ್ನು ಒಟ್ಟಿಗೆ ಸೇರಿಸುವುದು ಹೇಗೆ, ಹಿಂದೂಗಳಲ್ಲಿ ನಾವೆಲ್ಲ ಒಂದು ಅನ್ನುವಂತಹ ಕಲ್ಪನೆ ತರುವುದು ಹೇಗೆ, ಅಸ್ಪೃಶ್ಯತೆಯನ್ನು ದೂರಗೊಳಿಸುವುದು ಹೇಗೆ, ಎಲ್ಲರಿಗೂ ಸಮಾನವಾಗಿ ದೇವಸ್ಥಾನದಲ್ಲೂ ಅಥವಾ ಇನ್ನಿತರ ಸ್ಥಳದಲ್ಲಿ ಅವರಿಗೆ ಮಾನ್ಯತೆ ಸಿಕ್ಕುವುದು ಹೇಗೆ, ಈ ದೃಷ್ಟಿಯಲ್ಲಿ ಯೋಚನೆಗಳಾಯಿತು. ಬಹುಶಃ ಇಲ್ಲಿ ಹತ್ತಿರದಲ್ಲಿ 2 ಕಾಲೋನಿಗಳು 89ರಲ್ಲಿ ನಾವು ಗಮನಿಸಿದ್ದೀವಿ. ಅತ್ಯಂತ ಹಿಂದುಳಿದ ಪ್ರದೇಶ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಎಲ್ಲ ರೀತಿಯಲ್ಲೂ ಸಾಮಾಜಿಕವಾಗಿ ಹಿಂದುಳಿದಿರುವಂಥ ಪ್ರದೇಶ ಅದಾಗಿತ್ತು. ನಾವು ಆ ಮನೆಗಳಿಗೆ ಹೋದಾಗಲೂ ಮನೆಗಳಲ್ಲಿ ನಮಗೆ ಪ್ರವೇಶ ಸಿಕ್ಕದಂತಹ ಒಂದು ಸ್ಥಿತಿ ಆ ದಿವಸ ಇತ್ತು. ಆ ಮನೆಗಳಲ್ಲಿ ನಾವೇ ಅಸ್ಪೃಶ್ಯರು ಅಂತ ಅಂಗಳಲ್ಲಿ ನಿಲ್ಲಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ನಾವು ಆ ಮನೆಗಳನ್ನು ಸಂದರ್ಶನ ಮಾಡಿದೆವು, ಮನೆಯವರ ವಿಶ್ವಾಸ ಕೈಗೆ ತಗೊಂಡೆವು. ಆ ಆಧಾರದಲ್ಲಿ ಇವತ್ತು ಇಡೀ ಶಿಶು ಮಂದಿರದಲ್ಲಿ ಅಥವಾ ನಮ್ಮ ಇಡೀ ಚಟುವಟಿಕೆಯಲ್ಲಿ ಆ ಕಾಲೋನಿಯ ಜನರು ಇವತ್ತಿದ್ದಾರೆ. ಬಹುಶಃ ಈ ಶಿಶು ಮಂದಿರ ಇಲ್ಲದೇ ಇರ್ತಿದ್ರೆ ಆ ಕಾಲೋನಿಗಳು ಇವತ್ತು ಇರ್ತಿತ್ತೋ ಅನ್ನೋದು ಸಂಶಯದ ಹಂತದಲ್ಲಿ ನಾವು ಯೋಚನೆ ಮಾಡಬೇಕು. ಯಾಕಂದರೆ ಅಷ್ಟು ಪ್ರಮಾಣದಲ್ಲಿ ಇಲ್ಲಿ ಮತಾಂತರದ ಚಟುವಟಿಕೆಗಳು ಆಗಾಗಲೇ ಇಲ್ಲಿ ಆರಂಭ ಆಗಿತ್ತು. ಮನೆಗಳಿಗೆ ಹೋಗೋದು, ಅವರಿಗೆ ಆರ್ಥಿಕ ಸಹಾಯ ಕೊಡೋದು, ಇಲ್ಲೇ ಪಕ್ಕದಲ್ಲಿ ಶಾಲೆಗೆ ಮಕ್ಕಳನ್ನು ಕರ್ಕೊಂಡು ಹೋಗೋದು, ಅಲ್ಲಿ ಸೇರಿಸೋದು, ಭಾನುವಾರ ಬನ್ನಿ ಅಂತ ಪ್ರಾರ್ಥನೆ ಕರ್ಕೊಂಡು ಹೋಗೋದು, ಇದೆಲ್ಲ ನಡೀತಾ ಇತ್ತು ಆ ದಿವಸ. ಆದರೆ ಇದನ್ನೆಲ್ಲೂ ಯಾವುದೇ ಸಂಘರ್ಷ ಇಲ್ಲದೆ ನಮ್ಮ ಇಲ್ಲಿನ ಕಾರ್ಯಕರ್ತರನ್ನು ಬಹಳ ಚಾಕಚಕ್ಯತೆಯಿಂದ ನಿಭಾಯಿಸಿದ್ರು. ಇವತ್ತು ಆ ಥರದ ಯಾವುದೇ ಮತಾಂತರದ ಭಯ ಇಲ್ಲೇ ಇಲ್ಲ. ಇನ್ನು ನಮ್ಮ ಕಲ್ಪನೆ ಇರೋದು ಬೆಳೀತಿರುವಂತಹ ಯುವಕರಲ್ಲಿ ದುಶ್ಚಟ ಮುಕ್ತರಾಗಿ ಅವರು ಬೆಳಿಬೇಕು. ಯಾವುದೇ ಕುಡುಕತನ ಇರಬಾರ್ದು, ಗಾಂಜಾ ಅಫೀಮ್ ತಿನ್ನುವಂಥ ಸ್ವಭಾವ ಇರಬಾರ್ದು. ಈ ಕಡೆಗೂ ನಮ್ಮ ಪ್ರಯತ್ನ ಅಂದಿನಿಂದಲೂ ಸಾಗ್ತಾ ಇದೆ. ಸಾಕಷ್ಟು ನಾವು ಅದು ಯಶಸ್ವಿ ಆಗಿದ್ದೀವಿ. ಇನ್ನು ಮುಂದೆ ನಾವು ಯೋಚನೆ ಮಾಡ್ತಾ ಇದ್ದದ್ದು ನಮ್ಮ ಹಿಂದೂ ಮನೆಗಳು ಹಿಂದೂ ಮನೆಗಳಾಗಿ ಉಳಿಯುವುದು ಹೇಗೆ. ಯಾವಾಗಲೂ ಹಿಂದೂ ಮನೆಗಳಾಗಿ ಉಳಿಬೇಕಿದ್ರೆ ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳ್ತಾರೆ. ಮನೆಯ ತಾಯಂದಿರು ಮನೆಯಲ್ಲಿ ಗಟ್ಟಿಯಾಗಿರಬೇಕು. ಹಾಗಿದ್ದಾಗ ತಾಯಂದಿರಿಗೆ ಶಿಕ್ಷಣ ಕೊಡೋದು ಹೇಗೆ? ಅದಕ್ಕೋಸ್ಕರ ಮಾತೃ ಮಂಡಳಿಗಳನ್ನು ಇಲ್ಲಿ ಆರಂಭ ಮಾಡಿದೆವು. ಈಗಾಗಲೇ ನೀವು ತಾಯಂದಿರು ಹಾಡೋದನ್ನು ಕೇಳಿದ್ರ. ಇಲ್ಲಿ ಮಾತೃ ಮಂಡಳಿಗಳ ಆರಂಭ ಆಯಿತು, ಅವರ ಮೂಲಕ ಚಟುವಟಿಕೆಗಳ ಆರಂಭ ಆಯಿತು. ಬಹುಶಃ ಈಗ ತಲಪಾಡಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಸುಮಾರು 1000ಕ್ಕಿಂತಲೂ ಹೆಚ್ಚು ಕುಟುಂಬಗಳಿಂದ ಅಲ್ಲಿ ವರಮಹಾಲಕ್ಷ್ಮಿ ವ್ರತ ಅವರ ದುಡ್ಡು ಕೊಟ್ಟಲ್ಲಿ ನಡೆಸ್ತಾ ಇದ್ದಾರೆ. ದೊಡ್ಡ ಒಂದು ಜಾತ್ರೆ ರೀತಿಯಲ್ಲೇ ಇವತ್ತು ಆ ಕಾರ್ಯಕ್ರಮ ನಡೆಯುತ್ತೆ. ಅದರ ಪೂರ್ಣ ಯೋಚನೆ ಚಿಂತನೆ ಅದು ಈ ಶಿಶು ಮಂದಿರ ನಡೀತಾ ಇರುತ್ತೆ. ಈ ಥರ ಹಲವಾರು ಮುಖಗಳಲ್ಲಿ ನಮ್ಮ ಈ ಶಿಶು ಮಂದಿರ ಕೆಲಸ ಮಾಡಿತ್ತು. ಇನ್ನು ಇತ್ತೀಚೆಗೆ ನಾವೊಂದು ಆರಂಭ ಮಾಡಿದ್ದೀವಿ. ಮದುವೆಯಾಗಿ ಹೊಸದಾಗಿ ಮನೆಗೆ ಬರ್ತಾ ಇರುವಂತಹ ನವ ದಂಪತಿಗಳಿಗೆ ದಾಂಪತ್ಯ ಅಂದರೆ ಏನು, ಮನೆ ಅಂದರೆ ಏನು, ಸಂಸ್ಕಾರ ಅಂದರೆ ಏನು, ಜೀವನ ಅಂದರೆ ಏನು, ಇದನ್ನು ಕಲಿಸಿಕೊಡೋದಕ್ಕೋಸ್ಕರ ಇದನ್ನು ಕಲಿಸಿಕೊಡೋದಕ್ಕಿಂತಲೂ ಹೆಚ್ಚು ತಿಳಿಸಿಕೊಡೋದು ಹೇಗೆ ಅಂತ ಅನ್ನೋ ಒಂದು ಚಟುವಟಿಕೆ ಇದೆ. ಅದಕ್ಕೆ ನಾವು ಕುಟುಂಬ ಪ್ರಬೋಧನ ಅಂತ ಹೇಳ್ತೀವಿ. ಹಾಗೆ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಇಲ್ಲಿ ನಡೆಯುತ್ತೆ. ಒಂದು ವರ್ಷ ಈ ಆಸುಪಾಸಿನಲ್ಲಿ ಎಷ್ಟು ಹೊಸ ದಂಪತಿಗಳು ಹೊಸದಾಗಿ ಮದುವೆಯಾಗಿ ಇನ್ನು ಗೃಹಸ್ಥಾಶ್ರಮಕ್ಕೆ ಪ್ರವೇಶಿಸ್ತಾರೆ, ಅಂಥವರಿಗೆ ಒಂದು ರೀತಿಯ ಶಿಕ್ಷಣ ಕೊಡುವಂತಹ ಕೆಲಸ ಇಲ್ಲಿ ನಡೀತಾ ಇದೆ. ಈ ಥರ ನಾವು ಯಾವ ಭಾಗದಲ್ಲೂ ನಮ್ಮ ಕೊರತೆ ಕಾಣಬಾರದು ಅನ್ನೋ ರೀತಿಯಲ್ಲಿ ನಮ್ಮ ಚಟುವಟಿಕೆ ನಡೀತಾ ಇದೆ. ಆ ಮೂಲಕ ನಮ್ಮ ಯೋಚನೆ ಇರೋದೇನೆಂದರೆ ಈ ಗ್ರಾಮವನ್ನೇ ಒಂದು ವಿಕಸಿತ ಗ್ರಾಮವಾಗಿ, ಅದೇ ಗ್ರಾಮ ವಿಕಾಸ ಅಂತ ಹೇಳ್ತೀವಿ. ಹಾಗೆ ಗ್ರಾಮ ವಿಕಾಸದ ಹಂತಕ್ಕೆ ನಾವು ಕಿನ್ನೆ ಗ್ರಾಮವನ್ನು ತರಬೇಕು ಮತ್ತು ಇದರ ಪಕ್ಕದಲ್ಲಿರುವಂತಹ 2 ಗ್ರಾಮಗಳನ್ನು ನಾವು ಒಟ್ಟಿಗೆ ತಗೊಂಡು
ಈ ಥರ ಚಟುವಟಿಕೆಗಳನ್ನು ಈಗಾಗಲೇ ಅಲ್ಲಿ ಚಟುವಟಿಕೆ ಇದೆ, ಬಾಲಗೋಕುಲಗಳೆಲ್ಲ ನಡೀತಾ ಇದೆ ಪಕ್ಕದಲ್ಲಿ. ಅದನ್ನು ಮುಂದುವರಿಸ್ಕೊಂಡು ಇನ್ನೂ ಉತ್ತಮ ರೀತಿಯಲ್ಲಿ ಈ ಒಂದು ಪ್ರದೇಶವನ್ನು ಬೆಳೆಸಬೇಕು ಅನ್ನುವಂತಹ ಕಲ್ಪನೆ ಈ ಶಿಶು ಮಂದಿರಕ್ಕಿದೆ. ಅದಕ್ಕೆ ಈಗಾಗಲೇ ಯೋಜನೆಯನ್ನು ಹೇಳಿದರು. ಶಿಶು ಮಂದಿರ ಅಂದರೆ ನಾವಿಲ್ಲಿ ಸಣ್ಣ ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಿ. ಆ ಮಕ್ಕಳು ಮುಂದೆ ಅವರು ಇವತ್ತಿನ ಹೊಸ ಶಿಕ್ಷಣಕ್ಕೆ ಇವತ್ತು ಕಾಲಿರಿಸಿದಾಗ ಇಲ್ಲಿ ಕಲ್ತಿರೋದು ಅರ್ಧಾಂಶದಷ್ಟು ಮರೆತು ಹೋಗಿಬಿಡುತ್ತೆ. ಹಾಗಿದ್ದಾಗ ಅವರಿಗೆ ಸ್ವಲ್ಪ ಒಂದು ಬುದ್ಧಿ ಬರುವಷ್ಟು ಕಾಲದವರೆಗಾದರೂ ನಮ್ಮ ಇಲ್ಲಿ ಶಿಕ್ಷಣ ಸಿಗಬೇಕು ಅವರಿಗೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮುಂದೆ 8ನೇ ವರ್ಷದ ಪ್ರಾಯದವರೆಗೆ ಇಲ್ಲೇ ಅವರಿಗೆ ಶಿಕ್ಷಣ ಸಿಗುವಂತೆ ಯೋಚನೆ ಮಾಡಬೇಕು ಅಂತ ಹೇಳುವಂಥದ್ದು ಚರ್ಚೆಗಳು ನಡೀತಾ ಇದೆ. ನಮಗೆ ಗೊತ್ತಿದೆ ಆರ್ಥಿಕವಾಗಿ ಭಾಳ ಹಿಂದುಳಿದಂಥ ಪ್ರದೇಶ ಅಂತ ಆರಂಭದಲ್ಲೇ ಹೇಳಿದೆ. ಸಾಕಷ್ಟು ಜನ ದಾನಿಗಳವರ ಕೈ ಜೋಡಿಸಬೇಕಾಗಿದೆ. ಹಾಗೆ ನಾವು ಅದನ್ನು ಮುಂದುವರಿಸಿಕೊಂಡು ಬಹುಶಃ ಮುಂದಿನ ವರ್ಷ ನಾವು ವಾರ್ಷಿಕೋತ್ಸವ ಮಾಡ್ತಾ ಇರಬೇಕಿದ್ರೆ ಒಂದು ಹೊಸ ಕಟ್ಟಡ ಕೂಡ ಉದ್ಘಾಟನೆ ಅದೇ ಸಂದರ್ಭದಲ್ಲಿ ಆಗ್ಬೋದು ಅಂತ ಹೇಳುವಂಥ ಒಂದು ಆಶೆ ಕೂಡ ಮನಸ್ಸಲ್ಲಿದೆ. ಈ ರೀತಿಯಲ್ಲಿ ನಮ್ಮ ಚಟುವಟಿಕೆ ಇಲ್ಲಿ ಬೆಳೀತಾ ಇದೆ. ಬೆಳಿಬೇಕಿದ್ರೆ ಒಂದಂದರೆ ಕೆಲವು ಕಾರ್ಯಕರ್ತರು ಮಾತ್ರ ಇದ್ದರೆ ಸಾಕಾಗೋದಿಲ್ಲ. ಅದಕ್ಕೆ ಕೈ ಜೋಡಿಸುವಂತಹ ನಮ್ಮ ಊರಿನ ಜನರು ಜೊತೆಗಿರಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ನಮ್ಮ ಎಲ್ಲರೂ ಈ ಶಿಶು ಮಂದಿರ ನಮ್ಮದು, ಇದು ನಮ್ಮ ಮಕ್ಕಳಿಗೋಸ್ಕರ ಇರೋದು ಅನ್ನೋದು ಯೋಚನೆ ಮಾಡುತ್ತಾ ಈ ಶಿಶು ಮಂದಿರವನ್ನು ಉತ್ತಮವಾಗಿ ಬೆಳೆಸುವಂತಹ ಒಂದು ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ. ಯಾಕೆಂದರೆ ಈ ಸಂದರ್ಭದಲ್ಲಿ ನೆನಪು ಬರ್ತಾ ಇರೋದು, ಈ ಕಟ್ಟಡ ಕಟ್ಟಬೇಕಿದ್ರೆ ನಾವು ಹಣ ಸಂಗ್ರಹಕ್ಕೆ ಹೋಗ್ತಾ ಇದ್ದೀವಿ. ಬಹುಶಃ ಇಲ್ಲಿ ಆ ಸ್ಟೀಲ್ ಕಂಪನಿಯವರಿದ್ದಾರೆ, ಜೈನ್, ಈಗ ಉಲ್ಲೇಖ ಆಯ್ತು ಅವರ ಹೆಸರು. ಅವರಲ್ಲಿ ಹೋದಾಗ ಅವರಲ್ಲಿ ನಾನು ನಿಮಗೆ ದುಡ್ಡು ಕೊಡೋಲ್ಲ ಅಂತ ಅಂದರು, ನೇರ ದುಡ್ಡು ಕೊಡೋಲ್ಲ ಅಂತ ಅಂದರು. ಮತ್ತು ಕಾರಣ ಹೇಳಿದರೆ, ಯಾಕೆ ಅಂತ ಹೇಳಿದರೆ ನಿಮ್ಮ ಹಾಗೆ ತುಂಬ ಜನ ಕಲೆಕ್ಷನಿಗೆ ಬರ್ತಾರೆ. ನಾನು ಸಂಜೆ ಮಂಗಳೂರಿಗೆ ಹೋದಾಗ ಇಲ್ಲಿ ಬಂದ ಕಾರು ಅಲ್ಲಿ ಯಾವುದೋ ಬಾರ್ನ ಎದುರಿನಲ್ಲಿರುತ್ತೆ, ಅದಕ್ಕೋಸ್ಕರ ನೀವೆಲ್ಲ ಏನು ಸಂಗ್ರಹ ಮಾಡ್ತೇನೆ ಗೊತ್ತಿದೆ, ಅದಕ್ಕೆ ನಾನು ಹಣ ಕೊಡೋಲ್ಲ ಅಂತ ಹೇಳಿದರು. ಮತ್ತು ಮುಂದುವರಿಸಿ ಹೇಳಿದರು, ನಿಮ್ಮ ಜಾಗದ ರೆಕಾರ್ಡ್ ತನ್ನಿ, ಅದರ ಪಟ್ಟ ತಗೊಂಬನ್ನಿ, ನಿಮ್ಮ ಯೋಜನೆ ಏನು, ಅದರ ಸ್ಕೆಚ್ ಏನು, ನಿಮ್ಮ ಪ್ಲ್ಯಾನ್ ಏನು, ನಿಮ್ಮ ಪ್ರಾಜೆಕ್ಟ್ ಏನು, ಇದೆಲ್ಲ ನನ್ನ ಮುಂದೆ ತಂದು ಇಡಿ, ಆಗ ನಾನು ಯೋಚನೆ ಮಾಡ್ತೀವಿ ಅಂತ ಹೇಳಿದರು. ಅದನ್ನು ನಮ್ಮ ಕಾರ್ಯಕರ್ತರು ಮುಂದುವರಿಸಿದರು. ಆ ಮುಂದುವರಿಸಿದಾಗ ಅವರಿಗೆ ವಿಶ್ವಾಸ ಬಂತು, ಇವರು ಸುಮ್ಮನೆ ಬಾರಿಗೆ ಹೋಗೋ ಜನ ಅಲ್ಲ, ಇಲ್ಲೇ ಇದ್ದುಕೊಂಡು ಈ ಊರಿಗೋಸ್ಕರ ಊರಿನ ಪ್ರಗತಿಗೋಸ್ಕರ ಯೋಚನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಅಂತ ಹೇಳೋದು ಅವರಿಗೆ ಸ್ಪಷ್ಟ ಆಯಿತು. ತಕ್ಷಣ ಹೇಳಿದ್ರು, ಈ ಶಿಶು ಮಂದಿರ ಏನಾಗಬೇಕು ಅದು ನಾನು ಕಟ್ಟಿಕೊಡ್ತೇನೆ, ಮುಂದುವರಿಸಿ ಅಂತ ಹೇಳಿದರು. ಹಾಗೆ ಆ ಶಿಶು ಮಂದಿರ ಕಟ್ಟಿರೋದು ಅವರು ನಮಗೆ ಕಟ್ಟಿಕೊಟ್ಟಿರೋದು. ಈ ಥರ ವ್ಯಕ್ತಿಗಳಿದ್ದಾರೆ, ಇಲ್ಲ ಅಂತೇನಿಲ್ಲ. ಆದರೆ ಅವರನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸ ನಮ್ಮ ಕಡೆಯಿಂದ ಆಗಬೇಕಾಗಿದೆ. ಆ ದೃಷ್ಟಿಯಲ್ಲಿ ನಮ್ಮ ಮುಂದಿನ ಯೋಜನೆಗೆ ನಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನೆರಡು ಮಾತು ನಿಲ್ಲಿಸ್ತೀನಿ. ನಮಸ್ಕಾರ. ಬೌದ್ಧಿಕಲೆ ನಮಗೆ ಎಲ್ಲಿಗೂ ತಿಳಿಕೊಟ್ಟಿದ್ದಾರೆ ಶ್ರೀಯುತ ಗೋಪಾಲ್ ಚೆಟ್ಟಿ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಈ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಡಾಕ್ಟರ್ PL ಧರ್ಮ, ಪ್ರೊಫೆಸರ್, ಮಂಗಳೂರು ಯೂನಿವರ್ಸಿಟಿ ರಾಜಕೀಯ ವಿಜ್ಞಾನ ವಿಭಾಗ, ಇವರಿಂದ ಎರಡು ಮಾತು. ಈ ಕಾರ್ಯಕ್ರಮಕ್ಕೆ ಬರದಿದ್ದರೆ ಅತ್ಯಂತ ಸುಂದರ ಕ್ಷಣಗಳನ್ನು ಬದುಕಿನಲ್ಲಿ ನಾನು ಕಳ್ಕೊಳ್ತಿದ್ದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ವರದಿಯನ್ನು ಕೇಳಿದೆ. ವರದಿ ಅತ್ಯಂತ ವಿಸ್ತಾರವಾದದ್ದು. ಸಣ್ಣ ಊರು ಅಂತ ಕರ್ಕೊಳ್ಳುವ ಕೀನ್ಯಾದಲ್ಲಿ ದೇವರ ದಯೆಯಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನೀವು ಮಾಡ್ತಾ ಇದ್ದೀರಿ ಅಂತಂದರೆ ನಮ್ಮ ದೇಶಕ್ಕೆ ಇನ್ನೂ ದೊಡ್ಡ ಭವಿಷ್ಯ ಇದೆ. ನಮ್ಮ ರಾಷ್ಟ್ರ ಇನ್ನೂ ಗಟ್ಟಿಯಾಗಿ ಬೆಳೀತದೆ. ಪ್ರಪಂಚಕ್ಕೆ ನಾವು ಎಲ್ಲರನ್ನ ಮೀರಿ ಒಂದು ಮಾದರಿ ಆಗ್ತೇವೆ. ಸ್ನೇಹವನ್ನು, ಸೌಹಾರ್ದವನ್ನು ಕೊಡುವ ಒಂದು ಮಾದರಿ ರಾಷ್ಟ್ರ ಆಗ್ತೇವೆ ಅನ್ನುವ ಭರವಸೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಪುಟಾಣಿ ಮಕ್ಕಳು ದೇವರಿಗೆ ಸಮಾನರು. ನಮ್ಮ ಸಂಸ್ಕೃತಿಯಲ್ಲಿ ಮಕ್ಕಳನ್ನು, ಮಹಿಳೆಯರನ್ನು ಅತ್ಯಂತ ಗೌರವದಿಂದ ನಾವು ನೋಡ್ತೇವೆ. ಈ ಪುಟಾಣಿ ಮಕ್ಕಳನ್ನು ನೋಡಿದಾಗ, ಈ ಪುಟಾಣಿ ಮಕ್ಕಳ ಹಿಂದೆ ಮತ್ತು ಅವರ ಪ್ರದರ್ಶನದ ಹಿಂದೆ ಕೆಲಸ ಮಾಡಿದಂಥ
ಎಲ್ಲ ಮಾತೆಯರಿಗೆ ನಾನು ಎಲ್ಲರ ಪರವಾಗಿ ನಾನು ಗೌರವವನ್ನು ಅರ್ಪಿಸ್ತೇನೆ. ಈ ಸಣ್ಣ ಮಕ್ಕಳು, ತೊದಲು ನುಡಿಯುವ ಮಕ್ಕಳು ಇಷ್ಟು ಸೌಂದರ್ಯಯುತವಾಗಿ ಹಾಡ್ತಾರೆ, ಒಗಟುಗಳನ್ನು ಹೇಳ್ತಾರೆ, ಸುಭಾಷಿತಗಳನ್ನು ಹೇಳ್ತಾರೆ, ಸರ್ವಜ್ಞನ ಪದಗಳನ್ನು ಹೇಳ್ತಾರೆ ಅಂತಂದರೆ ಈ ದೇಶದಲ್ಲಿ ನಾವು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಶಿಶು ಮಂದಿರ ಇಡೀ ದೇಶಕ್ಕೆ ಮಾದರಿ ಆಗಬೇಕು. ಅದರ ಹಿನ್ನೆಲೆಯಲ್ಲಿ ನೀವೆಲ್ಲ ಹಾಕ್ಕೊಂಡಿರುವ ಕಾರ್ಯಕ್ರಮಗಳು ಬಹಳ ಅತ್ಯಂತ ಅದ್ಭುತವಾದದ್ದು. ಈ ಊರಿನ ಮಣ್ಣು, ಈ ಊರಿನ ಜನ, ಈ ಊರಿನ ನೀರು ಕುಡಿದು, ಗಾಳಿ ಕುಡಿದು ಇಲ್ಲಿ ಬೆಳೀತಾ ಇದ್ದೇನೆ. ಈ ಊರಿನವನು ಅಲ್ಲದಿದ್ದರೂ ಕೂಡ ಈ ಊರು ಈಗ ನನ್ನದೇ ಆಗಿದೆ. ಕಿನ್ಯಕ್ಕೆ ಬಂದ ಮೇಲೆ ನನಗೆ ಅನಿಸಿದ ಒಂದು, ಹೃದಯಕ್ಕೆ ಮುಟ್ಟಿದ ಒಂದು ಮಾತು ಏನು ಅಂತಂದರೆ, ಇಲ್ಲೊಂದು ಸಮುದಾಯ ಬೆಳೀತಾ ಇದೆ. ಈಗಾಗಲೇ ನಮ್ಮ ಪ್ರಮುಖರು ಹೇಳಿದ ಹಾಗೆ ಇಲ್ಲೊಂದು ಸಮುದಾಯ ಬೆಳೀತಾ ಇದೆ. ಜಾತಿ, ಧರ್ಮ ಮತ್ತು ಮತಗಳನ್ನು ಮೀರಿ ನಿಂತ ಒಂದು ಸಮುದಾಯ ಬೆಳೀತಾ ಇದೆ. ಹಿಂದುತ್ವದ ಅಡಿಪಾಯದಲ್ಲಿ ಸೌಹಾರ್ದತೆಯನ್ನು, ಸಾಮಾಜಿಕ ಸೌಹಾರ್ದತೆಯನ್ನು ಸಾರುವ ಒಂದು ಸಂದೇಶ ಈ ಶಿಶು ಮಂದಿರದ ಮುಖಾಂತರ ನಡೀತಾ ಇದೆ. ನಮ್ಮ ಮಾತೆಯರು ಈ ವೇದಿಕೆಗೆ ಬಂದು ಬಹಳ ಧೈರ್ಯದಿಂದ, ಸಂಕೋಚ ಇಲ್ಲದೆ ಇಡೀ ದೇಶಭಕ್ತಿ ಗೀತೆಯನ್ನು ಹೃದಯಪೂರ್ವಕವಾಗಿ ಹಾಡ್ತಾರೆ ಅಂತ ಹೇಳುವ ಸಂತಸದ ಕ್ಷಣಗಳನ್ನು ಇವತ್ತು ನಾನು ಕಣ್ತುಂಬಿಕೊಂಡಿದ್ದೇನೆ. ನನ್ನ ಕೈಲಾದ ಸಹಾಯವನ್ನು ಈ ಶಿಶು ಮಂದಿರಕ್ಕೆ ನಾನು ನಿರಂತರವಾಗಿ ನೀಡಬೇಕು ಅಂತ ಈ ಕ್ಷಣದಲ್ಲಿ ನಾನು ತೀರ್ಮಾನ ಮಾಡಿಕೊಂಡಿದ್ದೇನೆ. ದೇವರು ನನಗೆ ಅದಕ್ಕೊಂದು ಅವಕಾಶ ಮಾಡಿಕೊಡ್ತಾರೆ ಅನ್ನುವ ಒಂದು ಭರವಸೆ ನನಗಿದೆ. ಈ ಊರಿನ ಎಲ್ಲ ಹಿರಿಯರಿಗೆ, ಈ ಊರಿನ ಎಲ್ಲ ಮಾತೆಯರಿಗೆ ಮತ್ತು ಈ ಶಿಶು ಮಂದಿರಕ್ಕೆ ಸಹಕಾರ ನೀಡ್ತಿರುವಂಥ ಎಲ್ಲ ಗಣ್ಯರಿಗೆ ನಾನು ನಮ್ಮ ರಾಷ್ಟ್ರದ ಪರವಾಗಿ, ನಮ್ಮ ಹಿಂದುತ್ವ ಚಳುವಳಿಯ ಪರವಾಗಿ ನಾನು ನನ್ನ ಗೌರವವನ್ನು ಅರ್ಪಿಸ್ತಾ ಇದ್ದೇನೆ. ನಿಮ್ಮ ಕಾರ್ಯ ಮುಂದುವರಿಲಿ ಮತ್ತು ಈ ಥರದ ಕಾರ್ಯಗಳು ಪ್ರತಿ ಹಳ್ಳಿಯಲ್ಲೂ, ಪ್ರತಿ ಮನೆಯಲ್ಲೂ ಮುಂದುವರೆದಾಗ ಮಾತ್ರ ನಮ್ಮ ರಾಷ್ಟ್ರ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಮುಂದೆ ಬರುತ್ತೆ. ಬಹುಶಃ ನಮ್ಮೆಲ್ಲ ಪ್ರಮುಖರು ಹೇಳಿದ ಹಾಗೆ ನಮಗೆ ಭಯ ಇಲ್ಲ, ಆತಂಕ ಇಲ್ಲ, ನಮಗೊಂದು ಛಲ ಇದೆ. ಆ ಛಲ ಏನು ಅಂತಂದರೆ, ಒಂದು ಸದೃಢವಾದ ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು. ಈ ರಾಷ್ಟ್ರ ನಿರ್ಮಾಣ ಮಾಡೋಕ್ಕೆ ದೇವರಂತ ಇರುವ ಈ ಮಕ್ಕಳು ಸಹಕಾರ ಕೊಡ್ತಾರೆ, ಭದ್ರ ಬುನಾದಿ ಆಗ್ತಾರೆ ಅಂತ ನಂಬಿಕೆಯಿಂದ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದದ್ದಕ್ಕೆ ಮತ್ತು ಈ ಮಕ್ಕಳ ಪ್ರದರ್ಶನವನ್ನು ನೋಡುವ ಭಾಗ್ಯವನ್ನು ಒದಗಿಸಿಕೊಟ್ಟದ್ದಕ್ಕೆ, ಎಲ್ಲ ಪ್ರಮುಖರ ಜೊತೆಗೆ ವೇದಿಕೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಗಣ್ಯರಿಗೆ ನಾನು ನನ್ನ ಗೌರವವನ್ನು ಸೂಚಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್. ಬಹುಶಃ ಧರ್ಮ ಅವರು ಹೇಳಿದ ಹಾಗೆ ನಾನು ಇವತ್ತು ತುಂಬ ಗೆಸ್ಟ್ ಇದ್ದಾರೆ, ಬರೋದು ಬೇಡ, ಒಂದು ಸ್ವಲ್ಪ ಬೇರೆ ಕೆಲಸ ಇದೆ ಅಂತ ಹೇಳಿ ಸ್ವಲ್ಪ ರಿಕ್ವೆಸ್ಟ್ ಮಾಡುವ ಸುರೇಶ್ ಅಣ್ಣ ಅಂತ ಎಣಿಸ್ಕೊಂಡಿದ್ದೆ. ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ನಿಜವಾಗ್ಲೂ ಒಂದು ದೊಡ್ಡ ಮಿಸ್ ಆಗ್ತಿತ್ತು. ಯಾಕಂತ ಹೇಳಿದರೆ ನಾನು ಪ್ರಥಮ ಬಾರಿಗೆ ಇಲ್ಲಿ ಬರ್ತಾ ಇರುವುದು ನಿಜವಾಗಿಯೂ ಈ ಮಕ್ಕಳ ಒಂದು ಪ್ರತಿಭೆಯನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಬಹುಶಃ ಅಲ್ಲಿ ಲಾಸ್ಯ ಅಂತ ಒಬ್ಬಳು ಹುಡುಗಿ 2-3 ವೆರೈಟಿಯನ್ನು ಮಾಡಿದ್ದು. ಬಹುಶಃ ಈ ಸಣ್ಣದಿರುವಾಗ ಈ ಥರ ಟ್ಯೂನ್ ಅಪ್ ಮಾಡಿದರೆ ಬಹುಶಃ ಸಮಾಜ ಪರಿವರ್ತನೆಗೆ ಇದೊಂದು ನಿಜವಾದ ಒಂದು ಇದು. ಬಹುಶಃ ರವಿಶಂಕರ್ ಮುಜಾರ್ ಅವರು ಹೇಳಿದರು, ನನ್ನ ಹತ್ರ ಹೇಳ್ತಾ ಇದ್ದರು, ಇದೇ ರೀತಿಯ ಒಂದು ಶಿಶು ಮಂದಿರಗಳು ನಮ್ಮ ಎಲ್ಲ ಮಂಗಳೂರಿನ ಪ್ರತಿಯೊಂದು ಗ್ರಾಮದಲ್ಲಿ ಒಂದು ಆದರೆ ಇದು ಬಹುಶಃ ಯಾವ ರೀತಿಯ ಒಂದು ಟ್ರಾನ್ಸ್ಫಾರ್ಮೇಷನನ್ನು ನಾವು ನೋಡ್ಬೋದು ಅಂತ ಹೇಳೋದು ಒಂದು ನಿಜವಾಗಿಯೂ ಅದಕ್ಕೆ ಸರಿಯಾದ ಕೆಲಸವನ್ನು ನಾವು ಮುಂದಿನದಲ್ಲಿ ಮಾಡಬೇಕಂತ ಹೇಳುವಂಥದ್ದು ನನ್ನ ಒಂದು ಅನಿಸಿಕೆ. ಬಹುಶಃ ನಮ್ಗೆ ಗೊತ್ತಿದ್ದ ಹಾಗೆ ಇಲ್ಲಿ ಮಕ್ಕಳಿಗೆ ಮಾತಾಡುವಾಗ ನನಗೆ ಗೊತ್ತಾಯಿತು, ಬಹುಶಃ ಹಿಂದುತ್ವ ನಮ್ಮಲ್ಲೊಂದು ಪ್ರಾಬ್ಲಮ್ ಅಂದರೆ ಹಿಂದೂಗಳು ಕನ್ಸಾಲಿಡೇಷನ್ ಆಗೋದಿಲ್ಲ. ಅವರು ಒಬ್ಬೊಬ್ಬರು ಇದ್ದರೆ ಸ್ಟ್ರಾಂಗ್ ಇರ್ತಾರೆ, ಆದರೆ ಒಟ್ಟಾಗೋದಿಲ್ಲ. ಹಿಂದೂ ಕನ್ಸಾಲಿಡೇಷನ್ 100% ಆಗ್ತಾ ಇಲ್ಲ ಬೇರೆ ಬೇರೆ ಕಾರಣದಿಂದ. ಆದರೆ ಇವತ್ತು ನಮ್ಮ ಸಂಘ ಪರಿವಾರ ಅಥವಾ ಬೇರೆ ಬೇರೆ ಈ ಒಂದು ಶಿಶು ಮಂದಿರದ ಮೂಲಕ ಎಷ್ಟು ಒಂದು ಒಳ್ಳೆಯ ಕಾರ್ಯ ಆಗ್ತಿದೆ ಅಂತ ಹೇಳೋದಕ್ಕೆ ಒಂದು ಸಣ್ಣ ಉದಾಹರಣೆ. ಬಹುಶಃ ನಮ್ಗೆ ಗೊತ್ತಿದ್ದಾಗೆ ಎಜುಕೇಷನ್ ಸ್ವಲ್ಪ ಕಮ್ಮಿ ಆದರೂ ತೊಂದರೆ ಇಲ್ಲ, ಅಥವಾ ಸಂಸ್ಕಾರ ಕಮ್ಮಿ ಆದರೆ ವೆರಿ ಡೇಂಜರಸ್. ಯಾಕಂತ ಹೇಳಿದರೆ ಇವತ್ತು ನಾನು ಚಾರ್ಟರ್ಡ್ ಅಕೌಂಟೆಂಟು, ನಾನು ಖಾಲಿ BCom ಆದರೂ ತೊಂದರೆ ಇಲ್ಲ, ಆದರೆ ನನಗೆ ಸಂಸ್ಕಾರ ಕಮ್ಮಿ ಆದರೆ ಖಂಡಿತ ಈ ಸಮಾಜದಲ್ಲಿ ಡೇಂಜರ್. ಹಾಗಾಗಿ ಅಂಥ ಒಳ್ಳೆಯ ಸಂಸ್ಕಾರವನ್ನು ಈ ಶಿಶು ಮಂದಿರಲ್ಲಿ ಕೊಡ್ತಿದೆ ಅಂತ ಹೇಳೋದಕ್ಕೆ ಇವತ್ತು ನಿದರ್ಶನ ಅಂತ ಹೇಳ್ಬೋದು. ಬಹುಶಃ ನಮಗೆಲ್ಲ ಗೊತ್ತಿದ್ದ ಹಾಗೆ ಅಸ್ಪೃಶ್ಯತೆ ಅದು ಇದು ಹಿಂದೂಗಳಲ್ಲಿ ಮಧ್ಯೆ ಒಡಕು ತರುವಂಥದ್ದು ಕೆಲವರು ತರ್ತಾರೆ ನಮ್ಮಲ್ಲಿ. ಬಹುಶಃ ನನಗೆ ಒಂದು ಉದಾಹರಣೆ, ಬಹುಶಃ ಪೇಜಾವರ ಶ್ರೀಗಳ ಒಂದು ಲೈಫ್ ಬಯೋಗ್ರಫಿಯನ್ನು ನೋಡಿದಾಗ ಅವರು ಇದೇ ರೀತಿ 3, 4, 5ನೇ ವರ್ಷ ಇರುವಾಗ ಅವರಿಗೊಂದು
ಸಣ್ಣದೊಂದು ಇನ್ಸಿಡೆಂಟ್ ಆದಾಗ ಅವರು ಯಾವ ರೀತಿ ಅದನ್ನು ಇಡೀ ದೇಶದಲ್ಲಿ ಬದಲಾವಣೆ ಮಾಡಿದ್ರು ಅಂತ ಹೇಳೋದಕ್ಕೆ, ಅವರು ರಾಮಕುಂಜದಲ್ಲಿ ಬಹುಶಃ ಒಂದು 5-6 ವರ್ಷ ಇರುವಾಗ ಅವರು ಮನೆಯಲ್ಲಿ ಒಂದು ಸಣ್ಣ ಹಳ್ಳಕ್ಕೆ ಬೀಳ್ತಾರೆ. ಬಿದ್ದಾಗ ಅವರ ಫ್ರೆಂಡ್ಸ್ 2-3 ಜನ ಇರ್ತಾರೆ. ಅವರು ಬಿದ್ದಾಗ ಆ ಮಕ್ಕಳು ತುಂಬ ಕೂಗ್ತಾರೆ. ಹುಡುಗ ವೆಂಕಟರಮಣ ಅಂದರೆ ಪೇಜಾವರ ಶ್ರೀಗಳು ಬಿದ್ರಂತ 4-5 ವರ್ಷ. ಆಗ ಕೂಡಲೇ ಅವರ ತಂದೆ ತಾಯಿಗಳು ಓಡಿ ಬಂದು ಆ ಮಗುವನ್ನು ಎತ್ತಿ, ಮಗು ಸರಿ ಆಗ್ತದೆ. ಮಗು ತನ್ನ ಫ್ರೆಂಡ್ಸನ್ನು ನೋಡ್ತಾನೆ, ಹೌದು ನೀವೆಲ್ಲ ನನ್ನ ತಂದೆ ತಾಯಿಯನ್ನು ಕರೆದಿದ್ದಾರೆ, ನೀವೇನು ನನಗೆ ಹೆಲ್ಪ್ ಮಾಡಲಿಲ್ಲಲ್ಲ ಅಂತ ಹೇಳಿದಾಗ ಆ ಮಕ್ಕಳು ಹೇಳ್ತಾರೆ, ನೀವು ಬ್ರಾಹ್ಮಣರು, ನಾವು ನಿಮ್ಮನ್ನು ಮುಟ್ಲಿಕ್ಕಿಲ್ಲ ಅಂತ ಹೇಳುವಂಥದ್ದು. ಆಗ ಪೇಜಾವರ ಶ್ರೀಗಳು ಅದನ್ನು ಸೀರಿಯಸ್ ಆಗಿ ತಗೊಂಡು ಬಹುಶಃ ಅವರು ಈ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಈ ದೇಶದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿ ಇವತ್ತು ಯಾವುದೇ ಒಂದು ಬಹುಶಃ ಕೆಳಜಾತಿ ಮೇಲಜಾತಿ ಇಲ್ಲ ಅಂತ ಹೇಳುವಂಥ ಒಂದು ನೋಡಿರ್ಬೋದು. ಬಹುಶಃ ನಮ್ಮ ಮನೆ ಅಡುಗೆ ಮನೆ ಬೆಡ್ರೂಮ್ಗಳಿಗೂ ಸಹ ಯಾವುದೇ ಜಾತಿ ಭೇದವಿಲ್ಲದೆ ನಾವು ಇವತ್ತು ಬಹುಶಃ ಇದಕ್ಕೆ ಪೇಜಾವರ ಶ್ರೀಗಳ ಒಂದು ಕೊಡುಗೆಯನ್ನು ಒಂದು ಸಣ್ಣ ಉಲ್ಲೇಖನ. ಹಾಗಾಗಿ ನಾನು ಯಾವಾಗಲೂ ಹೇಳಲಿಕ್ಕುಂಟು, ನೀವು ಹಿಂದೂಗಳಲ್ಲಿ ಬಹುಶಃ ಏನೋ ಒಂದು ಕಾರಣದಿಂದ ಮದುವೆ ಇಂಟರ್ ಕಾಸ್ಟ್ ಆದರೂ ತೊಂದರೆ ಇಲ್ಲ, ಆದರೆ ಇಂಟರ್ ರಿಲಿಜನ್ ನಮ್ಮ ಹಿಂದೂಗಳಲ್ಲಿ ಕನ್ಸಾಲಿಡೇಷನ್ ಬೇಕಂತ ಹೇಳುವಂಥದ್ದು. ಹಾಗಾಗಿ ಬಹುಶಃ ಶಿಶು ಮಂದಿರದಲ್ಲಿ ಇದು ನಡೀತಾ ಇದೆ. ಬಹುಶಃ ಮುಂದಿನ ದಿನದಲ್ಲಿ ಬಹುಶಃ 34 ವರ್ಷ ಅಂದರೆ ಸಾಧಾರಣ 3 ದಶಕಗಳಿಂದ ನಮ್ಮ ಹಿರಿಯರ ಒಂದು ಬಹಳ ದೂರದೃಷ್ಟಿಯಿಂದ ಇದನ್ನು ಮಾಡಿದ್ದಾರೆ. ಬಹುಶಃ ಇದು ಬೆಳೆದು 34 ವರ್ಷದಲ್ಲಿ ಬಹುಶಃ ಈಗಾಗಲೇ ಈ ಒಂದು ಕಾರ್ಯಕ್ರಮವನ್ನು ಲಾಸ್ಟ್ 1 ಇಯರ್ ಓದಿದ್ರು. ಬಹುಶಃ ಒಳ್ಳೊಳ್ಳೆ ಕಾರ್ಯಕ್ರಮ ನಡೀತಾ ಇದೆ. ಆದರೆ ಇಲ್ಲಿಯ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಖಂಡಿತ ಇದಕ್ಕೆ ಬೇಕು. ಇದಕ್ಕೆ ಧರ್ಮ ಸರ್ ಹೇಳಿದಾಗೆ ನಾವು ಸಹ ಖಂಡಿತ ಇದರ ಮುಂದಿನ ದಿನದಲ್ಲಿ ಇದರ ಇನ್ಫ್ರಾಸ್ಟ್ರಕ್ಚರ್, ಇದರ ಬಿಲ್ಡಿಂಗು ಬೇರೆ ಅದಕ್ಕೆ ಖಂಡಿತ ನಾವು ಸಹಾಯ ಮಾಡಲಿಕ್ಕಿದ್ದೇವೆ. ಯಾಕಂತ ಹೇಳಿದರೆ ಹಣ ಇದ್ದವರು ದೇಶದಲ್ಲಿ ತುಂಬ ಜನ ಇದ್ದಾರೆ. ಆದರೆ ಹಣ ಇದ್ದವರಿಂದ ಹಣ ಇಲ್ಲದವರಿಗೆ ಅಥವಾ ಈ ಸಂಸ್ಥೆಗಳಿಗೆ ಕೊಡುವಂಥ ಒಂದು ಕಾರ್ಯ ಇಲ್ಲಿ ನಡೆದರೆ ಇದೊಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ಇದರ ಬ್ರಾಂಚ್ಗಳು ಸಹ ಮುಂದಿನ ದಿನದಲ್ಲಿ ಆದರೆ ಖಂಡಿತ ನಾವೆಲ್ಲ ಈ ದೇಶದ ಬಹುಶಃ 34 ವರ್ಷ ಅಂದರೆ ಎಷ್ಟೋ ದೇಶಭಕ್ತರನ್ನು ಇವತ್ತು ಇಲ್ಲಿ ಸೃಷ್ಟಿಸಿದೆ. ಬಹುಶಃ ಅಲ್ಯೂಮಿನಿ ಅಂತ ಏನಾದರೂ ಮಾಡಿದರೆ ಖಂಡಿತ ದೊಡ್ಡವಾದ ತಂಡವೇ ಇಲ್ಲಿ ಬರ್ಬೋದು. ಬಹುಶಃ ಎಷ್ಟೋ ಜನ ಇಲ್ಲಿ ಕಲಿತು ಹೋದವರು. ಹಾಗಾಗಿ ಇನ್ನೊಂದು ನಾನು ಮಾತೆಯರಿಗೆ ಒಂದು ಹೇಳ್ತೇನೆ, ಬಹುಶಃ ಅವರು ಕೆಲವು ಟೈಮ್ ನಮಗೆ ನಮಗೆ ಬಡತನ ಅದು ಇದು ಅಂತ, ಬಹುಶಃ ಪವರ್ಟಿ ಇಸ್ ಎ ಬ್ಲೆಸ್ಸಿಂಗ್ ಅಂತ ಹೇಳಲಿಕ್ಕೆ ತುಂಬ ಉದಾಹರಣೆ ಇದೆ. ಪವರ್ಟಿ ಇದ್ದರೆ ಮಕ್ಕಳು, ಇವತ್ತು ನಾನು CA ಸ್ಟೂಡೆಂಟ್ ನೋಡ್ತಾರೆ ನಮ್ಮ ಆಫೀಸಲ್ಲಿ, ಯಾರಾದರೂ ವೆರಿ ರೂರಲ್ ಪುವರ್ ಸೇರ್ತಾರೆ, ಅವರು ಬೇಗ CA ಪಾಸ್ ಮಾಡ್ತಾರೆ. ಯಾಕಂದರೆ ಅವರಿಗೆ ಒಂದು ಆ ಒತ್ತಡ ಮತ್ತು ಒಂದು ಏನಾದರೂ ಮಾಡಬೇಕು, ನನ್ನ ತಂದೆ ತಾಯಿಗಳಿಗೆ ನನ್ನ ಊರಿಗೆ ಏನಾದರೂ ಮಾಡಬೇಕು. ಆದರೆ ಒಬ್ಬ ರಿಚ್ ಫೆಲೋ ಬಂದರೆ ಅವನಿಗೆಲ್ಲ ಸಾಧಾರಣ ಆಲ್ಮೋಸ್ಟ್ ಅವನಿಗೆಲ್ಲ ಇದೆ. ಅವನು ಬರುವಾಗಲೇ ಕಾರಲ್ಲಿ ಬರ್ತಾನೆ, ಅವನಿಗೆ ಯಾವುದೂ ಇಲ್ಲ. ಬಹುಶಃ ಅದಕ್ಕೆ ನಾನು ಸಹ ಒಂದು ಉದಾಹರಣೆ, ನಾವು ಭಾಳ ಹಳ್ಳಿಯಿಂದ ಬಹುಶಃ ನಾವು 4ನೇ ಕ್ಲಾಸ್ವರೆಗೆ ಮರದ ಅಡಿ ಕೂತು ಓದಿದವರು. ಹಾಗಾಗಿ ಆವಾಗಲೂ ತುಂಬ ನಮಗೆ ಕಷ್ಟ ಇತ್ತು. ಆ ಕಷ್ಟ ನೋಡಿ ನಮ್ಮ ತಂದೆ ತಾಯಿ ನೀವು ಅಗ್ರಿಕಲ್ಚರ್ ಮಾಡಲಿಕ್ಕಿಲ್ಲ, ಏನಾದರೂ ಎಜುಕೇಷನ್ ಮಾಡು ಮಗ ಅಂಥೇಳಿ ನಮಗೆ ಎನ್ಕರೇಜ್ ಮಾಡಿದಾಗ ನಾವು ಬಹುಶಃ ಈ ಒಂದು ಹೊಟ್ಟೆಯ ಪಾಡಿಗಾಗಿ ನಾವು ಕುಂದಾಪುರದಿಂದ ಮಂಗಳೂರಿಗೆ ಬಂದು ಬಹುಶಃ ದೇವರ ದಯದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾವು ಮಂಗಳೂರಲ್ಲಿ ಒಂದು ಇದ್ದೇವೆ. ಅದಕ್ಕೆ ನಾನು ಹೇಳುವುದು ಪವರ್ಟಿ ಇಸ್ ಬ್ಲೆಸ್ಸಿಂಗ್. ಆದರೆ ಮುಂದಿನ ದಿನದಲ್ಲಿ ನಾನು ರೆಡ್ ಕ್ರಾಸ್ ಚೇರ್ಮನ್ ಆಗಿ 1 ನಿಮಿಷ ಹೇಳಿ ನಾನು ನಿಮಗೆ ನಿಲ್ಲಿಸಿ. ಯಾಕಂದರೆ ಕೊರೋನಾ ಟೈಮಿಗೆ ವ್ಯಾಕ್ಸಿನ್ ಆಗುವಾಗ ಸುರೇಶ್ ಅಣ್ಣ ಇಲ್ಲಿ ರೆಡ್ ಕ್ರಾಸಿಂದ ವ್ಯಾಕ್ಸಿನ್ ಮಾಡುವ ಹೇಳಿದರು. ಇದು ಇಲ್ಲಿ ಸಹ ವ್ಯಾಕ್ಸಿನ್ ಸೆಂಟರ್ ಆಗಿತ್ತು. ಬಹುಶಃ ಮುಂದಿನ ದಿನದಲ್ಲಿ ಈ ಒಂದು ಏರಿಯಾದಲ್ಲಿ ಯಾರಾದರೂ ಬಹುಶಃ ಈ ನಮ್ಮ ಸಣ್ಣ ಒಂದು ಕೆಲಸ ಮಾಡಲಿಕ್ಕೆ ಹೇಳೋದು ನಾನು, ವೀಲ್ ಚೇರು ಅಥವಾ ವಾಟರ್ ಬ್ರೆಡ್ ಇರ್ಬೋದು ಅಥವಾ ಕ್ರಚಸ್ ಊರುಗೋಲು ಇರ್ಬೋದು, ಯಾವುದೇ ಹ್ಯುಮ್ಯಾನಿಟಿ ಸರ್ವಿಸಿಗಾಗಿ ನಿಮ್ಗೆ ಏನಾದರೂ ಸಹಾಯ ಬೇಕಿದ್ದರೆ ನಮ್ಮ ರೆಡ್ ಕ್ರಾಸನ್ನು ನೀವು ಕಾಂಟ್ಯಾಕ್ಟ್ ಮಾಡಿದರೆ ಸುರೇಶನಿಗೆ ಗೊತ್ತಿದೆ, ನಾವು ಖಂಡಿತ ಅದನ್ನು ಸಹಾಯ ಮಾಡಲಿಕ್ಕೆ ಇದ್ದೇವೆ. ಬಹುಶಃ ಇದಕ್ಕೆ ಯಾವುದೇ ಜಾತಿ ಮತ ಭೇದ ಯಾವುದಿಲ್ಲ, ಹ್ಯುಮ್ಯಾನಿಟಿ. ಬಹುಶಃ ನಿಮಗೆಲ್ಲ ಗೊತ್ತಿದ್ದಾಗೆ ನಾವು ಲೇಡಿ ಗೋಷನ್ ಹಾಸ್ಪಿಟ್ಲಿಗೆ ಕಳೆದ 6 ವರ್ಷಗಳಿಂದ ನಾನು ಚೇರ್ಮನ್ ಆದ ನಂತರ 500ರಿಂದ 600 ಯೂನಿಟ್ ಬ್ಲಡ್ ಯೂನಿಟನ್ನು ಫ್ರೀಯಾಗಿ ಯಾವುದೇ ರೀಪ್ಲೇಸ್ಮೆಂಟ್ ಇಲ್ಲದೆ ಕೊಡ್ತಾ ಇದ್ದೇವೆ. ಅದು ಬಹುಶಃ ಅದೆಲ್ಲ ಕಾರಣ ನಿಮ್ಮದೇ ರಕ್ತ, ಯಾಕೆಂದರೆ ನಾವು ಖಾಲಿ ಚಿಂತಿತ ಮಾತ್ರ. ಹಾಗಾಗಿ ಮುಂದಿನ ದಿನದಲ್ಲಿ ಈ ಒಂದು ಶಿಶು ಮಂದಿರಕ್ಕೆ ಬೇಕಾಗುವಂಥ ಸವಲತ್ತುಗಳಿಗೆ ನಮ್ಮ ದಾನಿಗಳನ್ನು ಅಥವಾ ನಮ್ಮಿಂದ ಅದು ಸಹಾಯವನ್ನು ಮಾಡ್ತೇವೆ ಅಂತ ಹೇಳುವ ಒಂದು ನಂಬಿಕೆಯಿಂದ ನನಗೆ ಕೊಟ್ಟಂಥ ಒಂದು ಈ ಸುವರ್ಣ ಅವಕಾಶಕ್ಕೆ ಇನ್ನೊಮ್ಮೆ ನಾನು ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಇವತ್ತು ಕೇಶವ ಶಿಶು ಮಂದಿರ ಕಿನ್ಯ ಇದರ ವಾರ್ಷಿಕೋತ್ಸವದ ಸಂಭ್ರಮ. ಈಗ ತಾನೇ ನಾವು ಪುಟಾಣಿ ಮಕ್ಕಳ ವಿವಿಧ ಪ್ರತಿಭಾ ಪ್ರದರ್ಶನಗಳನ್ನು ನೋಡಿದೆವು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಮಕ್ಕಳ ಪ್ರತಿಭೆಯು ಸಣ್ಣಂದಿನಲ್ಲಿಯೇ ಗೊತ್ತಾಗುತ್ತದೆ. ಅವರ ಒಂದೊಂದು ಮಕ್ಕಳ ಪ್ರತಿಭೆಯು ಸುವಿಚಾರ, ಅಮೃತ ವಚನ ಒಂದಕ್ಕಿಂತ ಒಂದು ಉತ್ತಮವಾಗಿತ್ತು. ಹೆತ್ತವರಿಗಂತೂ ತಮ್ಮ ಮಕ್ಕಳ ಪ್ರತಿಭಾ ಪ್ರದರ್ಶನವನ್ನು ನೋಡಿ ತುಂಬ ಖುಷಿ. ಹಾಗಾಗಿ ನಾವು ಬಾಲ್ಯದಲ್ಲಿಯೇ ಮಕ್ಕಳನ್ನು ಹುರಿದುಂಬಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲು ಮಾಡಿಕೊಟ್ಟರೆ ಅವರಲ್ಲಿ ಸಾಂಸ್ಕೃತಿಕ ಬೆಳವಣಿಗೆ
ಬೌದ್ಧಿಕ ಬೆಳವಣಿಗೆ ಹಾಗೂ ಧೈರ್ಯವೂ ಬರುತ್ತದೆ. ಅದು ಅಲ್ಲದೆ ಮಕ್ಕಳಲ್ಲಿ ಸಂಸ್ಕಾರ ನೀಡುವ ವ್ಯವಸ್ಥೆ, ಗುಣ ನಿರ್ಮಾಣ ಇದು ಬಾಲ್ಯದಲ್ಲಿಯೇ ಆಗಬೇಕು. ಈ ದಿಶೆಯಲ್ಲಿ ಕೇಶವ ಶಿಶು ಮಂದಿರವು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಬುನಾದಿಯನ್ನು ಹಾಕಿದೆ. ಅದು ಅಲ್ಲದೆ ಈ ಮಂದಿರವು ವರ್ಷಂಪ್ರತಿ ಒಳ್ಳೆಯ ಕಾರ್ಯಕ್ರಮಗಳನ್ನೇ ಹಮ್ಮಿಕೊಂಡಿದೆ. ಸಾಮೂಹಿಕ ಹುಟ್ಟುಹಬ್ಬ, ಅಮ್ಮಂದಿರ ಪಾದಪೂಜೆ, ನವದಂಪತಿ ಸಮಾವೇಶ, ವರಮಹಾಲಕ್ಷ್ಮಿ ಆಚರಣೆ, ಯಕ್ಷಗಾನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾ ಕಾರ್ಯಕ್ರಮಗಳು ಇಂತಹ ಉತ್ತಮ ಕಾರ್ಯಗಳನ್ನು ನಡೆಸುವುದು ತುಂಬ ಸಂತೋಷಕರವಾದ ಸಂಗತಿ. ಈಗಿನ ಕಾಲದಲ್ಲಿ ಶಿಕ್ಷಣ ಎನ್ನುವುದು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಾಗೂ ಅವರ ವ್ಯಕ್ತಿತ್ವ ವಿಕಸನಕ್ಕಾಗಿ ಮಕ್ಕಳಲ್ಲಿ ನಾವು ಆತ್ಮಸ್ಥೈರ್ಯ, ಧೈರ್ಯ, ಸಹನೆ, ಗುರು ಹಿರಿಯರಿಗೆ ಗೌರವವನ್ನು ಕೊಡೋದು, ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ ಹಾಗೂ ಆಧ್ಯಾತ್ಮಿಕ ಶಕ್ತಿಗಳ ವಿಕಾಸವಾಗುವುದು. ಅದು ಅಲ್ಲದೆ ನಾವು ಹಿಂದಿನ ಕಾಲದಿಂದಲೂ ಭಾರತ ದೇಶದಲ್ಲಿ ಈ ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣಕ್ಕೆ ತುಂಬ ಮಹತ್ವ ಕೊಟ್ಟದನ್ನು ನಾವು ನೋಡಿರಬಹುದು. ಆದರೆ ಇಂದು ನಾವು ನೋಡುತ್ತೇವೆ ಶಿಕ್ಷಣದ ರೀತಿ ನೀತಿಯೇ ಎಲ್ಲ ಬದಲಾಗಿದೆ. ಈ ನಿಟ್ಟಿನಲ್ಲಿ ಕೇಶವ ಶಿಶು ಸಂಸ್ಥೆಯವರು ಜಾತಿ ಮತ್ತು ಭೇದವಿಲ್ಲದೆ ಆಟೋಟದಿಂದ ಬೌದ್ಧಿಕ ವಿಕಸನಕ್ಕೆ ಆದ್ಯತೆ ಕೊಟ್ಟು ನಿಶುಲ್ಕವಾಗಿ ಮಕ್ಕಳ ಅಭಿವೃದ್ಧಿಗೋಸ್ಕರ ದುಡಿಯುತ್ತಾ ಬಂದಿದ್ದಾರೆ. ಇಂತಹ ಸಂಸ್ಥೆಗಳು ಎಲ್ಲ ಕಡೆ ಹುಟ್ಟಿ ಬರಬೇಕು. ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಹಾಗೆ ಬಾಲ್ಯದಲ್ಲಿಯೇ ನಾವು ಮಕ್ಕಳಿಗೆ ನೀತಿ ಶಿಕ್ಷಣದ ಅಡಿಪಾಯ ಹಾಕಿದಲ್ಲಿ ಆ ಮಕ್ಕಳು ಬೆಳೆದು ಮುಂದೆ ಒಳ್ಳೆಯ ಪ್ರಜೆಗಳಾಗೋದರಲ್ಲಿ ಸಂಶಯವೇ ಇಲ್ಲ. ಕೊನೆಯದಾಗಿ ಈ ಸಂಸ್ಥೆಯಲ್ಲಿ ದುಡಿಯುತ್ತಿರುವ ಮಾತಾಜಿಗಳು ಹಾಗೂ ಅಧಿಕಾರ ವರ್ಗದವರು ಸಮಾಜದ ಈ ಮಕ್ಕಳಿಗೆ ಶಿಕ್ಷಣದ ಮೂಲಕ ಕೊಡುವ ಈ ಮಹತ್ ಕಾರ್ಯಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಈ ಸಂಸ್ಥೆಯು ಇನ್ನಷ್ಟು ಬೆಳೆಯಲಿ ಎಂದು ಹಾರೈಸುತ್ತೇನೆ. ಅದು ಅಲ್ಲದೆ ನಾನು ಅಂಚೆಪಾಲಕಿಯಾಗಿ ಬಿಜೆ ಅಂಚೆ ಪೋಸ್ಟ್ ಆಫೀಸಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಭಾರತ ಸರ್ಕಾರದ ಅಂಚೆ ಇಲಾಖೆಯು ವಿವಿಧ ಉಳಿತಾಯ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ಮುಖ್ಯವಾಗಿ ಇರುವಂಥದ್ದು ಹೆಣ್ಣು ಮಕ್ಕಳಿಗೋಸ್ಕರ, 10 ವರ್ಷದ ಹೆಣ್ಣು ಮಕ್ಕಳಿಗೋಸ್ಕರ ಇರುವಂಥದ್ದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತೇಳಿ. ಅದು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಮಾಡುವಂಥ, ಈಗ ಪ್ರೆಸೆಂಟಾಗಿ ಅದು 7.6 ವಾರ್ಷಿಕ ಬಡ್ಡಿಯನ್ನು ಕೊಡ್ತಾ ಇದ್ದಾರೆ. ಅದನ್ನು ಅದರ ಮೊದಲ ಕಂತುವನ್ನು ಗೌರ್ಮೆಂಟೇ ಭರಿಸ್ತದೆ. ಮಿನಿಮಮ್ 250 ರೂಪಾಯಿ. 21 ವರ್ಷದ್ದು ಸ್ಕೀಮ್, 14 ವರ್ಷ ತನಕ ಕಟ್ಟಬೇಕು. ಯಾರು ಓಪನ್ ಮಾಡ್ತಾರೆ ಅದು ಪೋಷಕರು, ತಂದೆ ಅಥವಾ ತಾಯಿ ಅವರ 2 ಫೋಟೋ, ಆಧಾರ್ ಜೆರಾಕ್ಸ್ ಮತ್ತು ಪ್ಯಾನ್ ಜೆರಾಕ್ಸ್, ಮಕ್ಕಳ ಬರ್ತ್ ಸರ್ಟಿಫಿಕೇಟ್ ಜೆರಾಕ್ಸನ್ನು ಕೊಟ್ಟರೆ ಅದು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಮಿನಿಮಮ್ 250 ರೂಪಾಯಿ, ವಾರ್ಷಿಕ ಹೈಯೆಸ್ಟ್ ಗರಿಷ್ಠ ಮೊತ್ತ 1,50,000 ತನಕ ಕಟ್ಟಬಹುದು. ಅದು ಅಲ್ಲದೆ ಗಂಡು ಮಕ್ಕಳಿಗೆ ಸಹ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಇದೆ. ಅದರದ್ದು ಸಹ ಇಂಟ್ರೆಸ್ಟ್ ರೇಟ್ ತುಂಬ ಚೆನ್ನಾಗಿದೆ. ಈ ಮಕ್ಕಳಿಗೋಸ್ಕರ ಯಾರು ಪೋಷಕರು ಆಸಕ್ತಿ ಇದ್ದಲ್ಲಿ ನಮ್ಮ ಅಂಚೆ ಕಚೇರಿಯ ಸಹೋದ್ಯೋಗಿಯಾದ ಕೇಶವರನ್ನು ಸಂಪರ್ಕಿಸಬೇಕಾಗಿ ವಿನಂತಿ. ನನಗೆ ಈ 2 ಮಾತಾಡಲು ಅವಕಾಶ ಮಾಡಿಕೊಟ್ಟದಕ್ಕೆ ಮತ್ತೊಮ್ಮೆ ಧನ್ಯವಾದ ಸಮರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಖ್ಯಾತಿ, ಯಶ್ವಿತ್, ಆರುಷ್, ಸನ್ವಿಕ್, ಭುವನ್, ದಕ್ಷಿತ್, ಲಿಖಿತ್, ಶ್ರೇಯಾಂಕ್, ಗೌರವ್, ವಂಶಿ, ನಿಶಿ, ಅದ್ವಿಕ್, ಆರ್ಷಿ, ಸನಿಹಾ, ಚಾರ್ವಿ, ಧನ್ವಿತ್, ಸನ್ನಿಧಿ, ಶಮಿತ್, ಯಶಿಕಾ, ಭವಿಷ್, ಮಿತಿ, ರೇಷ್ವಿ, ರಿಷಬ್, ಮನಸ್ವಿ,
ಅನಿಲ್ ಬಗಂಬಿಲ, ಮಧುಸೂದನ್ ವಿಸ್ತಾರಕರಾಗಿ ಬಂದವರು ಶ್ರೀಯುತ ಮಧುಸೂದನ್, ದಯಾನಂದ್ ತೊಕೊಡಿ ಇವರ ಉಪಸ್ಥಿತಿಯನ್ನು ನಾವೆಲ್ಲ ಗೌರವಿಸ್ತಾ ಇದ್ದೇವೆ. ಪ್ರಥಮ ಶ್ರಾವಣ್, ದ್ವಿತೀಯ ಪ್ರತೀಕ್. ಬಾಲಕಿಯರ ವಿಭಾಗ 50 ಮೀಟರ್ ಓಟ, ಪ್ರಥಮ ಶ್ರಾವ್ಯಶ್ರೀ, ದ್ವಿತೀಯ ಗಾನವಿ. ಪ್ರಥಮ ಶ್ರಾವ್ಯಶ್ರೀ, ದ್ವಿತೀಯ ಗಾನವಿ. ಬಾಲಕಿಯರ 50 ಮೀಟರ್, ಪ್ರಥಮ ಪುಣ್ಯ, ದ್ವಿತೀಯ ಮನಸ್ವಿ. ಪ್ರಥಮ ಪುಣ್ಯ ಪ್ರಣ್ಯ, ದ್ವಿತೀಯ ಮನಸ್ವಿ. 4ರಿಂದ 7ನೇ ತರಗತಿ ಬಾಲಕರ ವಿಭಾಗ 100 ಮೀಟರ್ ಓಟ, ಪ್ರಥಮ ಸಾಯ್ವಿನ್, ದ್ವಿತೀಯ ಕೌಶಿಕ್. 1 ಕಾಲಿನ ಓಟ, ಪ್ರಥಮ ಸಾಯ್ವಿನ್, ದ್ವಿತೀಯ ಭವಿಷ್ಯ. ಪ್ರಥಮ ಸಾಯಿನ್, ದ್ವಿತೀಯ ಭವಿಷ್ಯ. ಬಾಲಕಿಯರ ವಿಭಾಗ ಲಿಂಬೆ ಚಮಚ ಓಟ, ಪ್ರಥಮ ಅದಿತಿ, ದ್ವಿತೀಯ ಭುವಿ. ಪ್ರಥಮ ಅದಿತಿ, ದ್ವಿತೀಯ ಭುವಿ. ಜಾಣ ಜಿಗಿತ, ಪ್ರಥಮ ಅದಿತಿ, ದ್ವಿತೀಯ ನಿಧೀಕ್ಷಾ. ಪ್ರಥಮ ಅದಿತಿ, ದ್ವಿತೀಯ ನಿಧೀಕ್ಷಾ. ಮಾತೆಯರಿಗೆ ಗುಂಡೆಸೆತ, ಪ್ರಥಮ ರಾಜೇಶ್ವರಿ, ದ್ವಿತೀಯ ಶೋಭಾ, ತೃತೀಯ ಪ್ರತಿಭಾ. ಪ್ರಥಮ ರಾಜೇಶ್ವರಿ, ದ್ವಿತೀಯ ಶೋಭಾ, ತೃತೀಯ ಪ್ರತಿಭಾ. ಜಾಣ ಜಿಗಿತ, ಪ್ರಥಮ ಸೌಂದರ್ಯ, ದ್ವಿತೀಯ ಸಂಯುಕ್ತ. ಪ್ರಥಮ ಸೌಂದರ್ಯ, ದ್ವಿತೀಯ ಸಂಯುಕ್ತ. ಬಾಲ್ ಪಾಸ್ ಮಾಡುವುದು, ಪ್ರಥಮ ಸಂಯುಕ್ತ, ದ್ವಿತೀಯ ಶೀತಲ್. ಪ್ರಥಮ ಸಂಯುಕ್ತ, ದ್ವಿತೀಯ ಶೀತಲ್. ಮುಕ್ತ ವಿಭಾಗ ಬಾಲ್ ಪಾಸ್ ಮಾಡುವುದು, ಪ್ರಥಮ ಪ್ರೇಕ್ಷಾ, ದ್ವಿತೀಯ ಕಾರ್ತಿಕ್. ಪ್ರಥಮ ಪ್ರೇಕ್ಷಾ, ದ್ವಿತೀಯ ಕಾರ್ತಿಕ್. ಪುರುಷರ ವಿಭಾಗ ಕ್ರಿಕೆಟ್, ಪ್ರಥಮ ಶಿವಾಜಿ ತಂಡ, ದ್ವಿತೀಯ ಸುಭಾಷ್ ತಂಡ. ಪ್ರಥಮ ಶಿವಾಜಿ ತಂಡ, ದ್ವಿತೀಯ ಸುಭಾಷ್ ತಂಡ. ಬಹುಮಾನ ವಿತರಣೆ ಮಾಡಿದಂಥ ಎಲ್ಲ ಅತಿಥಿ ಗಣ್ಯರಿಗೂ ಧನ್ಯವಾದಗಳು. ಈಗ ಕೊನೆಯ ಕಾರ್ಯಕ್ರಮ ಅಧ್ಯಕ್ಷರ ಮಾತು. ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಶ್ರೀಯುತ ರವಿಶಂಕರ್ ಮೀಜಾರ್, ಅಧ್ಯಕ್ಷರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೂಡದ ಅಧ್ಯಕ್ಷರು. ದಯವಿಟ್ಟು ಅವರು ಅಧ್ಯಕ್ಷ ಸ್ಥಾನದಿಂದ ಮಾತಾಡಬೇಕಾಗಿ ವಿನಂತಿಯನ್ನು. ಪ್ರಾಯಶಃ ನಾನು 2ನೇ ಬಾರಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೆ. ಮೊದಲನೇ ಬಾರಿ ಬರುವಾಗಲೇ ನನಗೆ ಬಹಳ ಆಶ್ಚರ್ಯ ಆಗಿತ್ತು. ಆದರೆ ಈ ಬಾರಿ ಬರುವಾಗ ನನ್ನ ಉಲ್ಲಾಸ 2 ಪಟ್ಟಾಗಿದೆ. ಯಾಕೆಂತ ಕೇಳಿದರೆ, ಚಿಕ್ಕ ಚಿಕ್ಕ ಮಕ್ಕಳು ಒಂದು ವೇದಿಕೆ ಹತ್ತಬೇಕಾದ್ರೆ ಏನೋ ಒಂದು ಭಯ ಸಂಕೋಚ ಇಲ್ಲದೆ ಅವರು ವೇದಿಕೆ ಹತ್ತಾ ಇದ್ದಾರೆ. ಆ ತೊದಲು ಮಾತಿನಿಂದ ಅವರಿಗೆ ಕೊಟ್ಟಿರುವಂತಹ ಏನು ವಿಷಯಗಳಿದೆ ಅದನ್ನು ಬಹಳ ಪ್ರಾಮಾಣಿಕವಾಗಿ ಸ್ವಚ್ಛವಾಗಿ ಹೇಳುವಂಥ ಧೈರ್ಯ ಅವರಿಗಿದೆ. ಅದಿರಬೇಕಾದ್ರೆ ಯಾರು ಇದಕ್ಕೆ ಮೂಲ ಕಾರಣ ಅಂತ ಕೇಳಿದರೆ ಇಲ್ಲಿಯ ಶಿಕ್ಷಕರು, ಅದೇ ರೀತಿ ಅವರ ಮಾತಾಪಿತರು ಅಂತ ಹೇಳಬೇಕು. ಈಗಾಗಲೇ ಧರ್ಮಣ್ಣನವರು ಹೇಳಿದರು, ಶಾಂತರಾಮ್ ಶೆಟ್ಟರು ಹೇಳಿದರು, ಗೋಪಾಲ್ ಚೆಟ್ಟಿಯವರು ಹೇಳಿದರು, ಅಮ್ಮನವರು ಹೇಳಿದರು. ಎಲ್ಲರೂ ಒಂದೇ ಮಾತು ಹೇಳಿದರು. ಅದೇನಂತ ಹೇಳಿದರೆ, ಈ ದೇಶಕ್ಕೆ ಉಜ್ವಲ ಭವಿಷ್ಯ ಇರುವಾಗ ಈ ದೇಶವನ್ನು ಕಟ್ಟುವಂತಹ ಆ ಮುಂದಿನ ಪೀಳಿಗೆ ಏನಿದೆ ಆ ಪೀಳಿಗೆಯನ್ನು ಬಹಳ ಚಿಕ್ಕ ವಯಸ್ಸಿನಿಂದ ನಾವು ತಯಾರು ಮಾಡಿದರೆ ಈ ದೇಶಕ್ಕೆ ಏನೂ ದರಿದ್ರ ಇಲ್ಲ ಅಂತ ಹೇಳ್ಬೋದು. ಈಗಾಗಲೇ ನಾವು ನೋಡ್ತಾ ಇದ್ದೇವೆ, ದೇಶ ಉಜ್ವಲ ಭವಿಷ್ಯದತ್ತ ನಾವು ಹೋಗ್ತಾ ಇದ್ದೇವೆ. ಪ್ರಾಯಶಃ ಇವತ್ತು 135 ಕೋಟಿ ಜನಸಂಖ್ಯೆ ಅಂತ ನಾವು ಹೇಳ್ತಿದ್ದೇವೆ. ಇನ್ನು ಏನು 1 ವರ್ಷ 2 ವರ್ಷದಲ್ಲಿ ಚೈನಾವನ್ನು ಹಿಂದಿಕ್ಕಿ ಪ್ರಪಂಚದಲ್ಲಿ
ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ರಾಷ್ಟ್ರ ನಮ್ಮದು ಅಂತ ನಾವು ಹೇಳಬೇಕಾದ್ರೆ, ಆ ರಾಷ್ಟ್ರದಲ್ಲಿ ಇರುವಂತಹ ಜನರು ಎಷ್ಟು ಪ್ರಬುದ್ಧರು, ಎಷ್ಟು ದೇಶಭಕ್ತರು, ಇದು ಬಹಳ ಇಂಪಾರ್ಟೆಂಟ್ ಅಂತ ಕಾಣುತ್ತದೆ. ಇದಕ್ಕೆ ಕಿನ್ಯದಂತಹ ಒಂದು ಗ್ರಾಮೀಣ ಭಾಗದಲ್ಲಿ ಇವತ್ತು ಇಷ್ಟೊಂದು ಒಳ್ಳೆ ಮಟ್ಟದ ತಯಾರಿ ಇವತ್ತು ನಡಿಬೇಕಾದ್ರೆ ಇದು ಖಂಡಿತವಾಗಿ ನಗರದಲ್ಲಿ ವಾಸಿಸುವಂಥ ನಮ್ಮಂತರಿಗೆ ಒಂದು ಸ್ಥೈರ್ಯವನ್ನು ಕೊಟ್ಟಿದೆ. ಇವತ್ತು ಒಂದು ಸ್ಥೈರ್ಯವನ್ನು ಕೊಟ್ಟಿದೆ ಇಂಥ ಕೇಶವ ಶಿಶು ಮಂದಿರ. ಹಾಗಾಗಿ ಇದು ಚಿಕ್ಕ ವಿಷಯ ಅಲ್ಲ, ಇದು ಬಹಳ ದೊಡ್ಡ ವಿಷಯ. ಯಾಕಂತ ಕೇಳಿದರೆ ಇವತ್ತು ನಾವು ದಿನನಿತ್ಯ ಓದಬೇಕಾದ ಆ ದಿನಪತ್ರಿಕೆಯನ್ನು ನೋಡುವಾಗ ಅದೆಷ್ಟೋ ಯುವಕರು ಅವರೇನು ಗ್ರಾಜ್ಯುಯೇಟ್ಸ್, ಪೋಸ್ಟ್ ಗ್ರಾಜ್ಯುಯೇಷನ್ ಎಲ್ಲ ಮಾಡಿ, ಅದು ಮೆಡಿಕಲ್ ಸೈನ್ಸಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದವರು ಆ ಡ್ರಗ್ಸ್ ಜಾಲದಲ್ಲಿ ಸಿಕ್ಕಾಕ್ಕೊಂಡು ಇವತ್ತು ಜೈಲು ಸೇರಿದಂತಹ ದುರಂತವನ್ನು ನೋಡ್ತಾ ಇದ್ದೇವೆ. ಹಾಗಿರುವಾಗ ಈ ಎಚ್ಚರಿಕೆ ಯಾರಿಗೆ ಅಂತ ಕೇಳಿದರೆ, ನಮ್ಮಂಥ ಎಲ್ಲ ಮಾತಾಪಿತರಿಗೆ, ಎಲ್ಲ ಮಕ್ಕಳ ತಂದೆ ತಾಯಿಯರಿಗೆ ಇದೊಂದು ಎಚ್ಚರಿಕೆ ಗಂಟೆ. ಬರೀ ಬುದ್ಧಿವಂತರಾದರೆ ಪ್ರಯೋಜನ ಇಲ್ಲ, ಬರೀ ವಿದ್ಯಾವಂತರಾದರೆ ಪ್ರಯೋಜನ ಇಲ್ಲ. ಆ ವಿದ್ಯೆಯೊಂದಿಗೆ ಸಂಸ್ಕಾರವನ್ನು ಕೊಟ್ಟರೆ ಮಾತ್ರ ಈ ದೇಶ, ನಮ್ಮ ದೇಶ ಇನ್ನೂ ಪ್ರಪಂಚಕ್ಕೆ ಅದು ರಾಷ್ಟ್ರ ಗುರುವಾಗಿ ವಿದ್ಯಾಕ್ಷೇತ್ರದಲ್ಲಿ ನಾವು ವಿಶ್ವಗುರು ಆಗುವುದಕ್ಕೆ ಏನು ಸಂಕೋಚ ಇಲ್ಲ. ಎಲ್ಲ ಕ್ಷೇತ್ರದಲ್ಲಿ ನಾವು ಮುಂದುವರಿತಾ ಇದ್ದೇವೆ. ಅಂತ ಅದ್ಭುತವಾದ ನಾಯಕತ್ವವು ಸಹ ಈ ದೇಶಕ್ಕೆ ಇವತ್ತು ದೇವರಿಂದ ಕೊಟ್ಟಂತಹ ಆ ಒಂದು ನಾಯಕತ್ವ ನಮ್ಮ ದೇಶಕ್ಕೆ ಇವತ್ತು ಒದಗಿದೆ. ಹಾಗಾಗಿ ನಮ್ಮ ಕಿನ್ಯದಂತಹ ಪ್ರದೇಶ, ಈ ಪ್ರದೇಶದಲ್ಲಿ ಇಂತಹ ಭವ್ಯ ಒಂದು ಮಕ್ಕಳ ಒಂದು ಆ ಚಟುವಟಿಕೆಯನ್ನು ನೋಡುವಾಗ ಖಂಡಿತವಾಗಿ ಈ ದೇಶಕ್ಕೆ ಇನ್ನೂ ಒಂದು ಫ್ಯೂಚರ್ ಇದೆ, ಇನ್ನೂ ಒಂದು ಭರವಸೆ ಇದೆ ಅಂತ ಒಂದು ನಮಗೆ ಕಾಣ್ತದೆ. ಹಾಗಾಗಿ ಈ ಮಕ್ಕಳು ಇನ್ನೂ ದೊಡ್ಡವರಾಗಿ ಈ ದೇಶದ ಸಪ್ರಜೆಗಳಾಗಿ ಅವರು ಈ ದೇಶವನ್ನು ಮುಂದುವರಿಸಬೇಕು. ಇಂಥ ಒಂದು ಕನಸನ್ನು ನಮ್ಮಂಥ ಹಿರಿಯರು ಕಾಣಬೇಕಾದ್ರೆ ಖಂಡಿತವಾಗಿ ಇದಕ್ಕೆ ಇಂತಹ ಒಂದು ಶಿಕ್ಷಣ ಸಂಸ್ಥೆಯ ಕೊಡುಗೆ ಅಪಾರ ಅಂತ ಹೇಳ್ತಿದ್ದೇನೆ. ಮತ್ತು ಈ ಶಿಕ್ಷಣ ಸಂಸ್ಥೆ ಇವತ್ತು ಅವರೇನು ಆಲೋಚನೆಯನ್ನು ಮಾಡಿದರೆ ಹಿರಿಯರು, ಇನ್ನು 8ನೇ ವರ್ಷದವರೆಗೆ ಇಲ್ಲಿ ವಿದ್ಯಾಭ್ಯಾಸವನ್ನು ಕೊಡುವಂತಹ ಯೋಚನೆಗಳನ್ನು ಮಾಡಿದ್ದಾರೆ. ಅದು ಬಹಳ ಉತ್ತಮ ಅಂತ ನನಗೆ ಕಾಣ್ತದೆ. ಯಾಕಂತ ಹೇಳಿದರೆ ಇವತ್ತು ಇಲ್ಲಿ ಕಲಿತಂತಹ ಮಕ್ಕಳು ಇನ್ನು ಮುಂದಕ್ಕೆ ಫಸ್ಟ್ ಸ್ಟ್ಯಾಂಡರ್ಡಿಗೆ 1ನೇ ತರಗತಿಗೆ ಅವರು ಬೇರೆ ಸ್ಕೂಲಿಗೆ ಹೋಗುವಾಗ ಅಲ್ಲಿಯ ವಿದ್ಯಾಭ್ಯಾಸದ ಪದ್ಧತಿ ಎಲ್ಲ ಬೇರೆ ಇರ್ತದೆ. ಹಾಗಿರುವಾಗ ಇಲ್ಲಿ ಕೊಟ್ಟಂತಹ ಪಂಚಾಂಗ ಏನಿದೆ, ಬೇಸ್ ಏನಿದೆ, ಅದು ತಪ್ಪಿ ಹೋಗಬಾರ್ದು. ಅದನ್ನು ಉಳಿಕೆ ಮಾಡಬೇಕಾದ್ರೆ ಕನಿಷ್ಠ ಒಂದು 2 ವರ್ಷ ಇಲ್ಲಿ ಅವರು 8ನೇ ವರ್ಷದವರೆಗೆ ಕಲಿತ್ರೆ ಅದು ಮತ್ತೆ ಮುಂದಿನ ದಿವಸದಲ್ಲಿ ಅದು ಪ್ರಗತಿಯಲ್ಲಿದ್ದರೆ 9ನೇ ವರ್ಷ ಮತ್ತು 10ನೇ ವರ್ಷ ಅಂತ ನಾವು ಮುಂದುವರಿಸ್ಕೊಂಡು ಹೋಗಬಹುದು. ಇದಕ್ಕೆ ತುಂಬ ಆರ್ಥಿಕ ವ್ಯವಸ್ಥೆ, ಇನ್ನು ಬೇರೆ ಎಲ್ಲ ವ್ಯವಸ್ಥೆಗಳ ಅಗತ್ಯ ಇದೆ. ಅದಕ್ಕೆಲ್ಲ ನಾವು ಬದ್ಧರು ಅಂತ ಹೇಳ್ತಾ, ನಾವು ನಮ್ಮ ಕೈಲಿಂದಾಗುವ ಸಹಾಯವನ್ನು ಖಂಡಿತವಾಗಿ ಈ ಸಂಸ್ಥೆಗೆ ಮಾಡುವ ಮುಖಾಂತರ ಈ ಕಿನ್ಯದ ಈ ಪ್ರದೇಶದ ಕೇಶವ ಶಿಶು ಮಂದಿರ ಇನ್ನೂ ಹೆಚ್ಚು ಪ್ರಗತಿಯನ್ನು ಕಾಣಲಿ. ಅದೇ ರೀತಿ ಬೇರೆ ಬೇರೆ ಊರುಗಳಲ್ಲಿ, ಬೇರೆ ಬೇರೆ ಭಾಗದಲ್ಲಿಯೂ ಸಹ ಇದನ್ನು ಫಾಲೋಅಪ್ ಮಾಡಿಕೊಂಡು ನಮ್ಮ ಎಲ್ಲ ಮಕ್ಕಳು ಉತ್ತಮ ಪ್ರಜೆಗಳಾಗಬೇಕು ಅಂತ ಹಾರೈಸುತ್ತಾ, ನನಗೆ ಇಲ್ಲಿ ಒಂದು ಅವಕಾಶಕ್ಕಾಗಿ ಕೊಟ್ಟದಕ್ಕಾಗಿ ಮತ್ತು ನಿಮ್ಮೊಂದಿಗೆ ಈ ಮಕ್ಕಳ ಇಂಥ ಒಂದು ಪ್ರತಿಭೆಯನ್ನು ನೋಡುವ ಅವಕಾಶ ಕೊಟ್ಟದಕ್ಕಾಗಿ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ಮುಕ್ತಾಯ ಹಾಕ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತಾಡಿದಂತಹ ಶ್ರೀಯುತ ರವಿಶಂಕರ್ ಮಿಜಾರ್ ಇವರಿಗೆ ಶಿಶು ಮಂದಿರದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈಗ ಕೊನೆಯ ಕಾರ್ಯಕ್ರಮ ಧನ್ಯವಾದ ಸಮರ್ಪಣೆ. ನಮ್ಮ ಶಿಶು ಮಂದಿರದ ಅಧ್ಯಕ್ಷರಾದಂಥ ಶ್ರೀಯುತ ಶಿವರಾಮ ಶೆಟ್ಟಿ ಸಂತೆಗುತ್ತಿ ಇವರಿಂದ ಧನ್ಯವಾದ ಸಮರ್ಪಣೆ. ಕೇಶವ ಶಿಶು ಮಂದಿರದ ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಶ್ರೀ ರವಿಶಂಕರ್ ಮಿಜಾರ್ ಅಧ್ಯಕ್ಷರು ಮಂಗಳೂರು ನಗರಾಭಿವೃದ್ಧಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಉದ್ಘಾಟನೆಯನ್ನು ಮಾಡಿದಂಥ ಡಾಕ್ಟರ್ PL ಧರ್ಮ, ಪ್ರೊಫೆಸರ್, ಮಂಗಳೂರು ಯೂನಿವರ್ಸಿಟಿ ರಾಜಕೀಯ ವಿಜ್ಞಾನ ವಿಭಾಗ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಇನ್ನೊಬ್ಬ ನಮ್ಮ ಅತಿಥಿ CA ಶಾಂತಾರಾಮ್ ಶೆಟ್ಟಿ, ಚೇರ್ಮನ್ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಜಿಲ್ಲೆ, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಶ್ರೀಮತಿ ಮಂಗಲ ಆರ್ ಪ್ರಭು, ಭಾರತೀಯ ಅಂಚೆ ಪಾಲಕರು, ವಿಜಯ್ ಮಂಗಳೂರು, ಅವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಮುಖ್ಯ ಬೋಧಿ ಗೋಪಾಲ್ ಚೆಟ್ಯಾರ್, ಮಾನ್ಯ ಚಾಲಕರು, ಮಂಗಳೂರು ವಿಭಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಆನಂದ ಶ್ರೀ ಬಲ್ಲೂರು, ಪಾವೂರು, ಪ್ರಗತಿಪರ ಕೃಷಿಕರು ಹಾಗೂ ಧಾರ್ಮಿಕ ಮುಂದಾಳು ಬಲ್ಲೂರು, ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಛಾಯಾಚಿತ್ರಗಾರರು ನಮ್ಮೊಟ್ಟಿಗಿದ್ದಾರೆ, ಅವರಿಗೂ ಅದೇ ರೀತಿ ನಮ್ಮ ಮುಂದಿನ ಎಲ್ಲ ಎತ್ತವರಿಗೂ ಮಕ್ಕಳಿಗೂ ಎಲ್ಲರಿಗೂ ನನ್ನ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಜೈ ವಂದನೆಯನ್ನು ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.